ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಂತಹ ಈ ಸಂದರ್ಭದಲ್ಲಿ ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಹಾಗೂ ಊರಿನ 10 ಹಲವು ಸಂಘ ಸಂಸ್ಥೆಗಳ ಪ್ರೀತಿಯ ದ್ಯೋತಕವಾಗಿ ನಮ್ಮ ಹೆಮ್ಮೆಯ ಸಚಿವರಾದಂತಹ ಶ್ರೀಯುತ UT ಖಾದರ್ ಸರ್ ಅವರಿಗೆ ಅಭಿಮಾನದ ಸನ್ಮಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಎಲ್ಲ ಲಯನ್ಸ್ ನಾಯಕರುಗಳಿಗೆ ಹಾಗೂ ಊರ ಸಂಘ ಸಂಸ್ಥೆಗಳ ನಾಯಕರಿಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಪ್ರಾರಂಭಿಸಲು ತಮ್ಮೆಲ್ಲರ ಸಹಕಾರವನ್ನು ಬಯಸಿದ್ದೇವೆ. ಅಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ತಮ್ಮ ಆಸನದಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕಾರವನ್ನು ನೀಡಬೇಕಾಗಿ ಶುಭ್ರಂ ಗುಣಂ ಶಂಕಂ ಚಕ್ರಂ ಅತಾರವಿಂದಾಯುಗಲಂ ಅಸೈರ್ವಹಂತಿಂ ಭಜೆ ಅಸೈರ್ವಹಂತಿಂ ಭಜೆ. ಇಂದು ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಮಾಜಿ ವಿಧಾನಸಭಾ ಅಧ್ಯಕ್ಷರು, ಪ್ರಸ್ತುತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ತಮ್ಮ ಗೌರವ ವಂದನೆಯನ್ನು ಸ್ವೀಕರಿಸಲು ನಮ್ಮೊಂದಿಗಿರುವ ಶ್ರೀಯುತ UT ಖಾದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿಮಾನವಾದ ಪೂರಕವಾದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಲಯನ್ಸ್ ಜಿಲ್ಲೆಯ ನಾಯಕರು, ಜಿಲ್ಲಾ ರಾಜ್ಯಪಾಲರು, ನಮ್ಮ ಇಂದಿನ ಸಮಾರಂಭದ ರೂವಾರಿಗಳಲ್ಲಿ ಓರ್ವರಾದ ಲಯನ್ ಉಡುಪಿ ಅರವಿಂದ್ ಶೆಣೈ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ಮತ್ತೊಬ್ಬ ರೂವಾರಿ ನಮ್ಮವರೇ ಆದ PDG ಲಯನ್ ದೇವದಾಸ್ ಭಂಡಾರಿ ಅವರಿಗೂ ಪ್ರೀತಿಯ ಸ್ವಾಗತ ಹಾಗೂ PDG KC ಪ್ರಭು ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜಿಲ್ಲೆಯ ಮುಂದಿನ ನಾಯಕರುಗಳಾದ ನಿಯೋಜಿತ ಫಸ್ಟ್ VDG ಲಯನ್ ಗೋವರ್ಧನ್ ಶೆಟ್ಟಿ ಹಾಗೂ ನಿಯೋಜಿತ ಸೆಕೆಂಡ್ VDG ಲಯನ್ ವೆಂಕಟೇಶ್ ಹೆಬ್ಬಾರ್ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜಿಲ್ಲೆಯ ಸಂಪುಟ ಕಾರ್ಯದರ್ಶಿಗಳಾದ ಲಯನ್ ಚಂದ್ರೇಗೌಡ ಹಾಗೂ ಸಂಪುಟದ ಖಜಾಂಜಿ ಲಯನ್ ಬಾಲಕೃಷ್ಣ ಹೆಗ್ಡೆ ಇವರುಗಳಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಸುದರ್ಶನ್ ಪಡಿಯಾರ್, ನಮ್ಮ ಜಿಲ್ಲಾ PRO ಆದ ಸುದರ್ಶನ್ ಪಡಿಯಾರ್ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಊರಿನ ಎಲ್ಲ ಗಣ್ಯರಿಗೂ ಹಾಗೂ ಲಯನ್ಸ್ ನಾಯಕರುಗಳಿಗೂ ವಿಶೇಷವಾಗಿ PDGಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು. ಜೊತೆ ಕಾರ್ಯದರ್ಶಿ ಚಂದ್ರಾಶ್ರಯ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಬಂದಿರುವಂತಹ ಎಲ್ಲ ಅತಿಥಿಗಳಿಗೂ ಕೂಡ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಶಾಂತ್ ಕಾಜು ಹಾಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಶೆಟ್ಟಿ ಬೋಳಿಯರ್ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯೂ ಹೌದು, ನಮ್ಮ ಸಚಿವರ ಆತ್ಮೀಯ ಮಿತ್ರರು ಕೂಡ ಹೌದು, ಶ್ರೀಯುತ ದೇವದಾಸ್ ಭಂಡಾರಿ ತಮ್ಮ ಪ್ರಾಸ್ತಾವನೆ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸ್ತೇನೆ. ಕ್ಷೇತ್ರದ ಶಾಸಕರು, ಮಾಜಿ ವಿಧಾನಸಭಾಧ್ಯಕ್ಷರು ಮತ್ತು ಪ್ರಸ್ತುತ ಆರೋಗ್ಯ ಸಚಿವರು ಆಗಿರ್ತಕ್ಕಂಥ ಲಯನ್ UT ಖಾದರ್ ಅವರೇ, ನಮ್ಮೆಲ್ಲರ ಜಿಲ್ಲೆಯ ಲಯನ್ಸ್ ನಾಯಕ ಡಿಸ್ಟ್ರಿಕ್ಟ್ ಗವರ್ನರ್ ಉಡುಪಿ ಅರವಿಂದ್ ಶೆಣೈ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮುಂದಿರುವ ಎಲ್ಲ ಲಯನ್ಸ್ ನಾಯಕರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳೇ, ಪತ್ರಕರ್ತ ಬಂಧುಗಳೇ, ಇಂದು ಈ ಸನ್ಮಾನವನ್ನು ನಾವಿಲ್ಲಿ ಆಯೋಜನೆ ಮಾಡುವಾಗ ಈ ಲಯನ್ಸ್ ಕ್ಲಬ್ ಮಂಗಲ ಗಂಗೋತ್ರಿ ಮತ್ತು ಸುತ್ತಮುತ್ತಲಿನ ಕ್ಲಬ್ಗಳು ಸೇರಿ ಮಾಡುವಂಥ ನಮ್ಮ ಆಲೋಚನೆ ಇತ್ತು. ಅದನ್ನು ಕಾರ್ಯಗತಕ್ಕೆ ತರುವ ಹೊತ್ತಿನಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಉಡುಪಿ ಅರವಿಂದ್ ಶೆಣೈ ಅವರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಟ್ರೆಜರರ್ ಬಾಲಕೃಷ್ಣ ಹೆಗ್ಡೆ ಅವರು ಫೋನ್ ಆಯಿಸಿ ಹೇಳಿದರು, ನಾವು ಡಿಸ್ಟ್ರಿಕ್ಟಿಂದ ಒಂದು ಫಂಕ್ಷನ್ ಕಂಡಕ್ಟ್ ಮಾಡಬೇಕು, ಅವರಿಗೊಂದು ಸನ್ಮಾನ ಮಾಡುವಂಥದ್ದು. ಈ ಹಿನ್ನೆಲೆಯಲ್ಲಿ ನೀವೊಂದು ದಿನಾಂಕವನ್ನು ಅವರಲ್ಲಿ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಆಗ ನಮಗಾಯಿತು ಎಲ್ಲ ಫಂಕ್ಷನನ್ನು ನಾವು ಒಟ್ಟಿಗೆ ಮಾಡಿದರೆ ಹೇಗೆ ಅನ್ನುವಂಥ ಒಂದು ಆಲೋಚನೆ ಬಂದಾಗ ಅದನ್ನು ನಾವು ಚರ್ಚೆ ಮಾಡಿ ದಿನಾಂಕಕ್ಕಾಗಿ ನಾವು ಸಚಿವರನ್ನು ಕೇಳಿಕೊಂಡಾಗ ಅವರು ಇಂದು ಈ ದಿನಾಂಕವನ್ನು ಕೊಟ್ಟಿದ್ದಾರೆ. ಬಹುಶಃ ಇದೊಂದು ಸಂಭ್ರಮದ ದಿನ, ಸಂತಸದ ಕ್ಷಣ ಹಾಗೂ ಹೆಮ್ಮೆಯ ದಿನ. ಈ ಸಂದರ್ಭದಲ್ಲಿ ನಮ್ಮ ಲಯನ್ UT ಖಾದರ್ ಅವರು ನಮ್ಮ ನಾವು ಯಾಕಂತ ಹೇಳಿದೆ ಅಂತ ಹೇಳಿದರೆ ಲಯನ್ಸ್ ಕುಟುಂಬದವರು ಸದಸ್ಯ.
ಲಯನ್ಸ್ನ ಬಗ್ಗೆ ಹೇಳುವಾಗ ನಾನು ನನ್ನ ವೈಯಕ್ತಿಕವಾಗಿ ಒಂದು ಅನುಭವವನ್ನು ಹೇಳ್ತೇನೆ. ಈ ಸಂಬಂಧಗಳಲ್ಲಿ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ನನ್ನ ಬದುಕಿನಲ್ಲಿ, ನನ್ನ ಸೇವಾ ಬದುಕಿನಲ್ಲಿ ನನಗೆ ಪ್ರಮುಖವಾದಂಥ ಎರಡು ಸಂಬಂಧ. ಒಂದು, ನಾನು ಲಯನ್ಸಿನಲ್ಲಿ ಉನ್ನತ ಹುದ್ದೆಗೆ ಇರಬೇಕಿದ್ದರೆ ಲಯನ್ಸ್ ಕುಟುಂಬ ನೀಡಿದಂಥ ಪ್ರೀತಿ, ಅದರೊಟ್ಟಿಗೆ ನಾನು ನನ್ನ ಊರಿನಲ್ಲಿ ನಾನು ಏನಾದರೂ ಅಳಿಲು ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಅದು ಲಯನ್ ಯು ಟಿ ಖಾದರ್ ಅವರು ಕೊಟ್ಟಂಥ ಸ್ಫೂರ್ತಿ. ಅದಕ್ಕಾಗಿ ನಾನು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ನಾನು ಲಯನ್ಸ್ ಕುಟುಂಬದ ಬಗ್ಗೆ ಹೇಳಿದೆ. ಇಲ್ಲಿ ಲಯನ್ಸ್ ಜಿಲ್ಲೆ ಮತ್ತು ನಮ್ಮ ಲಯನ್ ಯು ಟಿ ಖಾದರ್ ಅವರ ಅವಿನಾಭಾವ ಸಂಬಂಧ. ಈ ಸಂಬಂಧ ಹೇಗಿದೆ ಅಂತ ಹೇಳಿದರೆ, ನಾವು ಯಾವುದೇ ಜಿಲ್ಲೆಯ ಬೇಡಿಕೆಯನ್ನಿಟ್ಟಾಗ ಲಯನ್ಸಿನ ಬಗ್ಗೆ ಸಂಬಂಧಪಟ್ಟಂತೆ, ಅದು ಡಿಸ್ಟ್ರಿಕ್ಟ್ ಕನ್ವೆನ್ಷನ್ ಇರ್ಬೋದು, ಡಿಸ್ಟ್ರಿಕ್ಟ್ ಇನ್ಸ್ಟಾಲೇಷನ್ ಇರ್ಬೋದು, ಪ್ರಾಂತೀಯ ಸಮ್ಮೇಳನ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಏನಾದರೂ ಸಮಸ್ಯೆ ಉಂಟಾದಾಗ ಅದನ್ನು ನಮ್ಮ ಯು ಟಿ ಖಾದರ್ ಅವರು ಹೇಳಿದಾಗ ತಕ್ಷಣ ಸ್ಪಂದಿಸ್ತಕ್ಕಂಥ ಪ್ರವೃತ್ತಿ, ಅದು ಅವರು ಲಯನ್ಸ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಂಜುನಾಥ್ ಮೂರ್ತಿ ಅವರು ಗವರ್ನರ್ ಆಗಿದ್ದು 16-17ರಲ್ಲಿ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಯು ಟಿ ಖಾದರ್ ಅವರು ಆದರೂ ಆರೋಗ್ಯ ಸಚಿವರಾಗಿದ್ದರು. ಆರೋಗ್ಯ ಸಚಿವರಾದಾಗ ನನ್ನಲ್ಲಿ ಒಂದು ಮಾತು ಹೇಳಿದರು, ಇಲ್ಲಿ ಒಂದು ದೊಡ್ಡ ಮೆಡಿಕಲ್ ಕ್ಯಾಂಪ್ ಮಾಡಬೇಕು ನಮ್ಮ ಈ ಕ್ಷೇತ್ರದಲ್ಲಿ, ಅದು ನೀವು ಲಯನ್ಸ್ ಕೂಡ ಇನ್ವಾಲ್ವ್ ಆಗಬೇಕು. ಆ ಲಯನ್ಸ್ ಅದು ಹೇಗಿತ್ತು ಅಂತ ಹೇಳಿದರೆ, ಅದು ಶ್ರವಣ ವಾಹಕಗಳನ್ನು ಕೊಡುವಂಥದ್ದು ಮತ್ತು ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಕ್ರಿಯೆಯನ್ನು ನಡೆಸುವ ಮೂಲಕ ಎಲ್ಲ ಜಿಲ್ಲೆಯ ಬೆನಿಫಿಷರಿ ಯಾರಿದ್ದಾರೆ, ಅವಶ್ಯಕತೆ ಯಾರಿಗಿದೆ, ಅನಿವಾರ್ಯತೆ ಯಾರಿಗಿದೆ, ಅವರನ್ನೆಲ್ಲ ಒಟ್ಟುಗೂಡಿಸಿ ಅವರನ್ನೆಲ್ಲ ಒಂದೇ ಕಡೆ ಸೇರಿಸಿ ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ನಮ್ಮ ಆರೋಗ್ಯ ಇಲಾಖೆ ಮತ್ತು ಯು ಟಿ ಫರೀದ್ ಫೌಂಡೇಶನ್ ಟ್ರಸ್ಟ್ ಹಾಗೂ ಲಯನ್ಸ್ ಜಿಲ್ಲೆಯನ್ನು ಸೇರಿಸಿ ಕಾರ್ಯಕ್ರಮವನ್ನು ಮಾಡುವಂಥ ಅವರು ವಿಷಯವನ್ನು ಹೇಳಿದಾಗ ನಾವು ತಕ್ಷಣ ಸ್ಪಂದಿಸಿದೆವು. ಅದಕ್ಕಾಗಿ ನನ್ನನ್ನು ಸಂಯೋಜಕರನ್ನಾಗಿ ನೇಮಿಸಿದ್ದು. ಸುಮಾರು 1,000 ಜನ ಇಡೀ ಜಿಲ್ಲೆಯಿಂದ ಬಂದರು. ಸುಮಾರು ಒಂದು 500-600ಕ್ಕಂತೂ ಹೆಚ್ಚು ಜನಕ್ಕೆ ಬೆನಿಫಿಷರೀಸ್ ಅವರಿಗೆ ಉಚಿತವಾದಂಥ ಶ್ರವಣ ವಾಹಕಗಳನ್ನು ನೀಡುವ ಕಾರ್ಯಕ್ರಮ ಮಾತ್ರ ಅಲ್ಲ, 13 ಮಂದಿಗೆ ಬಾಯಿ ಬರೋದು ಕಿವಿ ಕೇಳದಂಥ ಯಾರಿದ್ದಾರೆ ಅವರನ್ನು ಗುರುತಿಸಿ ಡೆಲ್ಲಿಯಿಂದ ಡಾಕ್ಟರನ್ನು ತರಿಸಿ, ಡೆಲ್ಲಿಯಿಂದ ನುರಿತ ತಜ್ಞರು ಡಾಕ್ಟರ್ ಹನ್ಸ್ ಅಂತ ಇದ್ದರು, ಬ್ಯಾಂಗ್ಳೂರಿಂದ ನುರಿತ ತಜ್ಞರನ್ನು ಡಾಕ್ಟರ್ ವಾಸಂತಿ ಅಂತ ಇದ್ದರು, ಇವರನ್ನೆಲ್ಲ ಸೇರಿಸಿ ಏನೋಪಾಯದಲ್ಲಿ ಅವರಿಗೆ ಉಚಿತವಾದಂಥ ಚಿಕಿತ್ಸೆಯನ್ನು ಕೊಡಿಸುವ ಮೂಲಕ ಎಲ್ಲರಲ್ಲಿ ಕೂಡ ಬಾಲಲ್ಲಿ ಅವರ ಅಂಧಕಾರದ ಬದುಕಿನ ಬೆಳಕನ್ನು ನೀಡಿದವರು ಸನ್ಮಾನ್ಯ ಯು ಟಿ ಖಾದರ್ ಅವರು ಅಂತ ಹೇಳಿಕೆ. ಅದಕ್ಕಾಗಿ ಈ ಕಾರಣಕ್ಕಾಗಿ ನಮಗೆ ಲಯನ್ಸ್ ಮತ್ತು ಯು ಟಿ ಖಾದರ್ ಅವರು ಹತ್ತಿರದ ಸಂಬಂಧ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತ್ರ ಅಲ್ಲ, ಇದು ನಾನು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದೆ. ಮತ್ತು ನಾನು ಅವರ ಅಭಿವೃದ್ಧಿಯ ಬಗ್ಗೆ ಹೇಳಬೇಕಿದ್ರೆ, ಉಲ್ಲಾಲ ಕ್ಷೇತ್ರದ ಅಭಿವೃದ್ಧಿಯ ಒಂದು ಬೇರೆ ಇದಕ್ಕೂ ಕೂಡ ಕೊಂಡಿಯಾಗಿದ್ದಾರೆ. ಉದಾಹರಣೆಗೆ ಹೇಳುವುದಿದ್ದರೆ, ಒಂದು ಗ್ರಾಮಕ್ಕೆ ಸೇತುವೆಯ ನಿರ್ಮಾಣ, ತಾಲೂಕಿಗೆ ಕೂಡ ಸೇತುವೆಯ ನಿರ್ಮಾಣ, ರಸ್ತೆಯ ನಿರ್ಮಾಣ, ರಾಜ್ಯಗಳನ್ನು ಜೋಡಿಸುವ ಕೆಲಸಕ್ಕೆ ಅಲ್ಲಿ ರಸ್ತೆಗಳ ಅಭಿವೃದ್ಧಿ. ಆ ಮೂಲಕ ಜನರ ಮನಸ್ಸಿನಲ್ಲಿ ಕೂಡ ಒಂದು ರೀತಿಯ ಮನಗಳನ್ನು ಬೆಸೆಯತಕ್ಕಂಥ ಕೊಂಡಿಯಾಗಿ ಕೆಲಸ ಮಾಡಿ ಅಭಿವೃದ್ಧಿಯ ಪರವಾಗಿ ಹೇಳುವುದಿದ್ರೆ, ಎಷ್ಟೋ ಸಾವಿರ ಕೋಟಿ ಉಲ್ಲಾಲ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಯೋಜನೆಗಳು, ಅವರ ಅಭಿವೃದ್ಧಿ ಕೆಲಸ ಕಾಮಗಾರಿಗಳು ಬಹುಶಃ ಕರ್ನಾಟಕದಲ್ಲಿ ಎಲ್ಲಿಯೂ ಆಗಿಲ್ಲ ಅಂತ ಹೇಳಲಿಕ್ಕೆ ಖಡಾಖಂಡಿತವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ಒಂದು ಅಂತಾದರೆ, ಅವರು 5 ಸಲ ಶಾಸಕರಾಗಿ ಸತತ 5 ಬಾರಿ ಗೆದ್ದು ಬಂದಿದ್ದಾರೆ. 2 ಬಾರಿ ಆರೋಗ್ಯ ಸಚಿವರಾಗಿದ್ದಾರೆ, ನಗರ ಸಚಿವರಾಗಿದ್ದಾರೆ, ಆಹಾರ ಮಂತ್ರಿ ಆಗಿದ್ದಾರೆ, ವಿಧಾನಸಭಾಧ್ಯಕ್ಷರಾಗಿದ್ದಾರೆ. ಇವೆಲ್ಲವೂ ಸಾಧ್ಯವಾದದ್ದು ಅವರು ನಮ್ಮಲ್ಲಿ ಇಟ್ಟುಕೊಂಡಂಥ ಪ್ರೀತಿ, ಅವರ ಕಾರ್ಯಶೈಲಿ, ಅವರ ಕರ್ತವ್ಯ ಪ್ರಜ್ಞೆ, ಅವರ ಕರ್ತವ್ಯ ನಿಷ್ಠೆ, ಅವರ ಸೇವಾ ಬದ್ಧತೆ ಮತ್ತು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಯಾವ ರೀತಿ ಕಾನೂನಿನ ಒಳಗೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ತೋರಿಸಿಕೊಟ್ಟವರು. ಒಬ್ಬ ಸ್ಪೀಕರ್ ಆಗಿ ಆ ವಿಧಾನಸಭೆಯಲ್ಲಿ ಕೂಡ ತನ್ನ ಛಾಪವನ್ನು ಮೂಡಿಸಿ ಎಲ್ಲರಿಂದಲೂ ಮೆಚ್ಚುಗೆಯನ್ನು ಪಡೆದಂಥ ಒಬ್ಬ ಜನಮೆಚ್ಚಿದ ನಾಯಕ, ಅಭಿವೃದ್ಧಿಯ ಹರಿಕಾರ ಇದ್ದರೆ ಅದು ಸನ್ಮಾನ್ಯ ಯು ಟಿ ಖಾದರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಕಾರಣಕ್ಕಾಗಿ ನಾವು ತುರ್ತಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶನಿವಾರ ತರಿಸಿಗೆ ಹೆಚ್ಚು ಜನ ಬರ್ತಿದ್ರು ಸರ್. ಆದರೆ ಇವತ್ತು ನಮಗೆ ಅವರಿಗೆ ಪುರುಸೊತ್ತಿಲ್ಲದ ಕಾರಣ ಮತ್ತು ಗವರ್ನರ್ ಕೂಡ ಬೇಗ ಮಾಡುವ ಅನ್ನುವಂಥ ಒಂದು ಒತ್ತಡವನ್ನು ಹಾಕಿದ್ದರಿಂದ ನಮ್ಮ ಕ್ಲಬ್ಬಿನವರು ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದರಿಂದ ಇವತ್ತು ಇಲ್ಲಿ ಸಾಧ್ಯವಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಹೆಚ್ಚಿನ ಹತ್ತಿರದ ಎಲ್ಲ ಕ್ಲಬ್ಗಳು ಬಂದಿವೆ. ಪೆರ್ಮನೂರು ಇದೆ, ಸೋಮೇಶ್ವರ ಇದೆ, ತಲಪಾಡಿ ಇದೆ, ಮತ್ತು ಕಾವೇರಿ ಕ್ಲಬ್ ಇದೆ, ಕಂಕನಾಡಿ ಪಡೆಯಲಿದೆ, ಬಂಟ್ವಾಳ ಇದೆ, ಹಾಸನ ಇದೆ, ವಿಟ್ಲ ಇದೆ, ಇನ್ನೂ ಹಲವಾರು ಕ್ಲಬ್ಗಳು ಇವತ್ತು ಭಾಗವಹಿಸಿದೆ. ಹಾಗಾಗಿ ಇವೆಲ್ಲವೂ ಕೂಡ ಬಂದದ್ದು ನಿಮ್ಮ ಮೇಲಿಟ್ಟಂಥ ಪ್ರೀತಿಯಿಂದ. ನೀವು ಇನ್ನು ಮುಂದಕ್ಕೂ ಕೂಡ ಈ ರೀತಿಯ ಕೆಲಸವನ್ನು ಮಾಡ್ತಾ
ಕರ್ನಾಟಕದಲ್ಲಿ ಆ ಹುದ್ದೆ ಏನಿದೆ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸುವ ತನಕ ನಮ್ಮ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸೋದಕ್ಕೆ ಮುಂಚೆ ನಾನು ಗವರ್ನರ್ ಬಗ್ಗೆ ಹೇಳಬೇಕು. ಅವರು ನಮ್ಮ ಗವರ್ನರ್ ಅಂತ ಹೇಳಿದರೆ ಮಿತಭಾಷಿ, ಹಿಂದಿನ ಮೋತಿಮಾಲ್ನ ಓನರ್ ಅವರು, ಹಿಂದಿನ ಕಾಲದ ಮಾತ್ರ ಅಲ್ಲ, ಅವರು ಮೌನವಾಗಿ ಸ್ಪಂದಿಸುವವರು. ಅವರು ಈ ವರ್ಷ ಅವರು ಮಾಡಿಕೊಂಡ ಕೆಲಸ ಏನಿತ್ತು ಅಂತ ಹೇಳಿದರೆ, ಸುಮಾರು ಅವರು ಈ ವರ್ಷ ಡ್ಯೂರಿಂಗ್ ದಿಸ್ ಟರ್ಮ್ 9 crores 9 ಕೋಟಿಗಿಂತಲೂ ಹೆಚ್ಚು ಕೆಲಸ ಆಗಿದೆ ಈ ವರ್ಷ. ಅಲ್ಲ, 9 ಕೋಟಿಗಿಂತಲೂ ಹೆಚ್ಚಾಗಿದೆ. 1.5 ಕೋಟಿ ಎಲ್ಶಿಪ್ ಗ್ರಾಂಟಿಗೆ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ಬರ್ತಾ ಇದೆ ವರ್ಷ ಪ್ರತಿ. ಲಾಸ್ಟ್ ಟೈಮ್ ಮುಡಿದಿಗೆ ಬಂದಿತ್ತು, ಸುರತ್ತಲಿಗೆ ಬಂದಿತ್ತು, ಬೇರೆ ಬೇರೆ ಗೋಲಿಕೊಪ್ಪಕ್ಕೆ ಬರ್ತಾ ಇದೆ, ನಮ್ಮ ಜಿಲ್ಲೆಗೆ ವಾಪಸ್ ಬರ್ತದೆ, ಅದು ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಸುಮಾರು 8 ಲಕ್ಷ ಬೆನಿಫಿಷಿಯರೀಸ್, ಒಟ್ಟು ಅವರ ವರ್ಷದಲ್ಲಿ 8,000 ಬೆನಿಫಿಷಿಯರನ್ನು ಫಲಾನುಭವಿಗಳಿಗೆ ಇದು ಮಾಡಿದ್ದಾರೆ. ಅವರ ಆಯ್ಕೆ ಮಾಡಿ ಅವರಿಗೆ ಬೇಕಾದಂಥ ಸೌಲಭ್ಯವನ್ನು ಒದಗಿಸಿದ್ದಾರೆ. ಅವರೊಟ್ಟಿಗೆ ಕೈ ಜೋಡಿಸಿದ್ದಾರೆ ನಮ್ಮ VDG ಗೋವರ್ಧನ್ ಶೆಟ್ಟಿಯವರು ಮತ್ತು HM ತಾರನಾಥ್ರವರು, ಇದೀಗ ನಮ್ಮ ಹೆಬ್ಬಾರ್ರವರು, ಮತ್ತು ಎಲ್ಲ ನಮ್ಮ ಕ್ಯಾಬಿನೆಟ್ ಸೆಕ್ರೆಟರಿ ಇದ್ದಾರೆ ಚಂದ್ರೇಗೌಡರು, ನಮ್ಮ KC ಪ್ರಭು ಅವರು. ಒಂದು ಮಾತನ್ನು ಮರೆತು ಬಿಟ್ಟೆ, ಇವರು ನಿಜವಾಗಿ ನಮ್ಮ ಜಿಲ್ಲೆಯ ಗೌರವಾನ್ವಿತ ಸದಸ್ಯ UT ಖಾದರ್ ಅವರು. ಆದರೆ ಅವರು ಕಂಕನಾಡಿ ಪಡಿ ಲಯನ್ಸ್ ಕ್ಲಬ್ ಕಂಕನಾಡಿ ಪಡಿನ ಕ್ಲಬ್ಬಿನ ಹಿರಿಯ ಸದಸ್ಯರು, ಈಗಲೂ ಸದಸ್ಯ. ಯಾಕಂದರೆ PDG ಅವರ KC ಪ್ರಭು ಇದ್ದಾರೆ, ಅವರು ಕೂಡ ಅವರ ಮೇಲೆ ಪ್ರೀತಿ ಇಟ್ಟು ಬಂದವರು. ಮತ್ತು ಚಂದ್ರೇಗೌಡರು ಹಾಸನದಿಂದ ಬಂದಿದ್ದಾರೆ, ಮತ್ತು ಬಾಲಕೃಷ್ಣ ಹೆಗ್ಡೆ ಅವರಿದ್ದಾರೆ ಟ್ರೆಸರರ್. ಪಡಿಯಾರ ಬಗ್ಗೆ ಗೊತ್ತಿರಬಹುದು, ಯುವಜನ ಒಕ್ಕೂಟದ ಅಧ್ಯಕ್ಷರಾಗಿದ್ದವರು. ಹಾಗೆ ಮತ್ತು ಇನ್ನೊಬ್ಬರು ನಮ್ಮ ಚಂದಾಶ್ರೀ ಅವರಿದ್ದಾರೆ, ಮತ್ತು ಉಮಾ ಹೆಗ್ಡೆ ಅವರಿದ್ದಾರೆ. ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ಮೊನ್ನೆ ತಾಳಿ ಇಸ್ಕಾನ್ಗೆ 25 ಲಕ್ಷ ರೂಪಾಯಿಯ ಆಹಾರದ ಕಿಟ್ ಎಂಥದ್ದು ಆಹಾರ ಸೌಲಭ್ಯವನ್ನು ಕೊಡುವಲ್ಲಿ ಅವರಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಮತ್ತು ಮಾತ್ರ ಅಲ್ಲ ಸರ್, ನಮ್ಮ ಇದಕ್ಕೆ ನಮ್ಮ ಈ ಇಸ್ಲಾದ ಕನ್ವೆನ್ಷನ್ ಕಮಿಟಿ ಚೇರ್ಮನ್ ಆಗಿದ್ದವರು ಲಯನ್ ರಾಧಾಕೃಷ್ಣರಯ್ಯ ಅವರು. ಅವರ ಇದರಲ್ಲಿ ನಮ್ಮಲ್ಲಿ ಟೋಟಲ್ ಆಗಿ ಈ ವರ್ಷದ ಅನುದಾನದಲ್ಲಿ 2 ಲಕ್ಷ ರೂಪಾಯಿ ನಮಗೆ ಕೊಟ್ಟಿದ್ದಾರೆ. ಇದಕ್ಕೆ ಸೀಟ್ ಹಾಕಲಿಕ್ಕೆ ಅಂತ, ಸೀಟ್ ಕೆಲವು ಬಂದರೆ ಅದಕ್ಕಾಗಿ ಅದು ಕೊಡಿ. ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಜಿಲ್ಲಾ ರಾಜ್ಯಪಾಲರಾದಂಥ ಶ್ರೀಯುತ ಕುಡ್ಬಿ ಅರವಿಂದ್ ಶೆಣೈ ಅವರಿಂದ ನುಡಿಗಳನ್ನಾಗಬೇಕು ವಿನಂತಿ. ಶಾಸಕರ ಬಗ್ಗೆ ಹೇಳಿದ್ದಾರೆ, ಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ, ಮತ್ತೆ ನನ್ನ ಬಗ್ಗೆ ಸ್ಪಷ್ಟ ಹೇಳಿದ್ದಾರೆ. ಇವರು ಮಿತಭಾಷಿ ಎಂದು. ಹಾಗೆ ನಾನು ಅವರ ಮಾತಿನ ಪ್ರಕಾರ ಆದಷ್ಟು ಕಮ್ಮಿ ಮಾತಾಡಲಿಕ್ಕೆ ಹೋಗ್ತೇನೆ. ಇವತ್ತಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಎಲ್ಲರ ನೆಚ್ಚಿನ ನಾಯಕರು, ಸನ್ಮಾನ್ಯ ಶಾಸಕರು, ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದ ಲಯನ್ UT ಖಾದರ್ ಅವರೇ, ನಮ್ಮ ಎಲ್ಲ ಲಯನ್ಸ್ ನಾಯಕರುಗಳೇ, ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಲಯನ್ UT ಖಾದರ್ ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರು ಕಂಕನಾಡಿ ಪಡೀಲಿನ ಹೆಮ್ಮೆಯ ಸದಸ್ಯರು, ನಮ್ಮ ಲಯನ್ಸ್ ಸದಸ್ಯರು. ಎಷ್ಟೋ ವರ್ಷಗಳಿಂದ ನಮ್ಮ ಪ್ರತಿಯೊಂದು ಲಯನ್ಸ್ ಕಾರ್ಯಕ್ರಮಕ್ಕೆ ಸ್ಪಂದಿಸಿ, ಏನಾದರೂ ಅವರಿಂದ ಏನು ಕೆಲಸ ಆಗಬೇಕು ತಕ್ಷಣವೇ ಸ್ಪಂದಿಸಿ ನಮ್ಮೊಟ್ಟಿಗೆ ಒಂದು ಒಳ್ಳೆಯ ಸದಸ್ಯರಾಗಿ ಬೆರೆತಿದ್ದಾರೆ. ವಿಶೇಷವಾಗಿ ಈಗಾಗಲೇ ದೇವದಾಸ್ ಪಂಡ್ಯರು ಎಲ್ಲ ವಿವರಿಸಿದರು. 2017ರಲ್ಲಿ ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಇಲ್ಲಿಗೆ ಭೇಟಿ ನೀಡಿದಾಗ ಅವರಿಗೆ ಇಡೀ ದಿನದ ಒಂದು ಪೊಲೀಸ್ ಎಸ್ಕಾರ್ಟನ್ನು ಸಹ ವ್ಯವಸ್ಥೆ ಮಾಡಿ ಕೊಟ್ಟಿದ್ದವರು ನಮ್ಮ ಸನ್ಮಾನ್ಯ ಸಚಿವರು. ಅವರು ನಮ್ಮ ಲಯನ್ಸ್ ಸದಸ್ಯರನ್ನು ಬಹಳ ಒಂದು ಹೆಮ್ಮೆ. ಆದರೆ ಅವರ ಒಂದು ಗುಣ ಮತ್ತು ನಡತೆ ನಾನು ಇಷ್ಟು ವರ್ಷ ನೋಡಿದ್ದು ಒಂದೇ ಅಂದರೆ ಅವರ ಸರಳತೆ, ಇನ್ನೊಂದು ಅವರ ವಿನಯತೆ ಮತ್ತು ಜನಸಾಮಾನ್ಯರಲ್ಲಿ ಬೆರೆಯುವ ಒಂದು ಗುಣ. ಯಾರಿಗಾದರೂ ಸಿಕ್ಕಲಿ ಅವರನ್ನು ನಿಲ್ಲಿಸಿ ಅಷ್ಟೊಂದು ಆತ್ಮೀಯತೆಯಲ್ಲಿ ಮಾತಾಡ್ತಾರೆ. ಏನು ಸಮಸ್ಯೆ ಇದ್ದರೆ ತಕ್ಷಣ ಸ್ಪಂದಿಸಿ ಪರಿಹಾರವನ್ನು ಕೊಡುವ ಒಂದು ನಾಯಕರಿದ್ದರೆ ಅದೇ ನಮ್ಮ ಶ್ರೀಯುತ UT ಖಾದರ್ ಅವರು. ಸುಮಾರು 20 ವರ್ಷ ಮೊದಲು ನಾನು ಅಲ್ಲಿ ಬಲ್ಮಠದಲ್ಲಿ ಒಂದು ಸಣ್ಣ ಅಂಗಡಿಗೆ ಹೋಗ್ತಿದ್ದೆ. ರಾಮದಾಸ್ ಅನ್ನೋ ಒಬ್ಬ ಚಿಕ್ಕ ಅಂಗಡಿ, ಈಗ ಅಂಗಡಿ ಇಲ್ಲ, ದೊಡ್ಡ ಬಿಲ್ಡಿಂಗ್ ಆಗಿದೆ ಫ್ಯಾಬ್ ಇಂಡಿಯಾ. ಅಲ್ಲಿ ಸಣ್ಣ ಅಂಗಡಿ ಇತ್ತು ರಾಮದಾಸ್ ಎಂದು. ಅವರು ಒಂದು 10 ರೂಪಾಯಿದು ಬೇಲ್ಪುರಿ ಮತ್ತು ಆಮ್ಲೆಟ್ ಮಾಡಿ ಕೊಡ್ತಿದ್ರು. ನಾನು ಹಲವು ಸಲ ಹೋಗ್ತಿದ್ದೆ ಅಲ್ಲಿ. ಒಂದು ಸಲ ನಾನು ಹೋಗಿ ಒಳಗೆ ಕೂತ್ಕೊಳ್ಬೇಕಾದ್ರೆ ಖಾದರ್ ಸರ್ ಅವರು ಇದ್ದಾರೆ ಒಬ್ಬರೇ, ಅವ್ರು ಸಹ ಆರಾಮದಲ್ಲಿ 10 ರೂಪಾಯಿದು ಆಮ್ಲೆಟ್ ತಿಂತಾ ಇದ್ದಾರೆ. ನನಗೆ ಶಾಕ್ ಆಯಿತು. ಶಾಸಕರು ಇಲ್ಲಿ ಒಬ್ಬರೇ ಬಂದು ನನಗೆ ಅಲ್ಲಿ ಕೂತ್ಕೊಳ್ಬೇಕಾದ ಮುಜುಗರ. ಅವ್ರು ಕೇಳಿದೆ, ಎಂತ ನೋಡಿದೆ, ಬನ್ನಿ ಕೂತ್ಕೊಳ್ಳಿ ನಮ್ಮೊಟ್ಟಿಗೆ ಬಂದು
ಆಮೇಲೆ ಇಟ್ಟಿನ ಆರಾಮದಲ್ಲಿ ಎಷ್ಟು ಅವರ ಒಂದು ಆತ್ಮೀಯತೆ ಮತ್ತು ಸರಳತೆ ಅಲ್ಲಿ ಎತ್ತಿ ತೋರಿಸಿದೆ. ಆ ನಾಯಕರ ಒಂದು ಗುಣವನ್ನು ಅಲ್ಲಿ ಎತ್ತಿ ತೋರಿಸಿದೆ. ಈಗಲೂ ನೋಡಿ ಅವರ ಒಂದು ಮಿತಭಾಷಿ, ಒಂದು ಮುಖದಲ್ಲಿ ಅದೊಂದು ನಗು, ಎಲ್ಲರಿಗೆ ಒಂದು ಆತ್ಮೀಯತೆ ಇರುವ ಒಂದು ಶಾಸಕರು. ನಿಜವಾಗಿ ನಾವು ಧನ್ಯರು ಇಂಥ ಒಂದು ನಾಯಕರನ್ನು ನಾವು ಪಡೆದದ್ದು. ಇನ್ನು ಮುಂದೆ ಕೂಡ ಅವರ ಕೈಯಲ್ಲಿ ನಮ್ಮ ಈ ಮಂಗಳೂರು ನಗರಕ್ಕೆ, ಈ ಪರಿಸರಕ್ಕೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಉತ್ತಮ ಸೇವೆ ದೊರೆಯಲಿ. ಖಂಡಿತವಾಗಿ ಇನ್ನು ಮುಂದಿನ ವರ್ಷಗಳಲ್ಲಿ ಅವರು ಮುಖ್ಯಮಂತ್ರಿ ಆಗುವ ಒಂದು ಯೋಗ ಅವರಿಗೆ ಬರಲಿ ಎಂದು ಆಶಿಸಿ, ಇವತ್ತು ಅವರ ಆರೋಗ್ಯ ಸಚಿವರಾದ ಮೇಲೆ ಸುಮಾರು 100 ಸಂಘ ಸಂಸ್ಥೆಗಳು ಕರೀತಾ ಇದ್ದಾರೆ ಒಂದು ಸನ್ಮಾನ ಮಾಡಿ ನಮ್ಮಲ್ಲಿ ಬರಬೇಕೆಂದು. ಆದರೆ ನಮ್ಮ ಲಯನ್ಸ್ ಸಂಸ್ಥೆಯ ಮೇಲೆ ಅಭಿಮಾನ ಪ್ರೀತಿ ಇಟ್ಟು ನಮಗೆ ಒಂದು ಟೈಮ್ ಕೊಟ್ಟು ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ವಿಶೇಷವಾದ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಆದಷ್ಟು ಬೇಗ, ಯಾಕಂದರೆ ಅವರ ಸಮಯ ಒತ್ತಡಿದೆ, ಆದಷ್ಟು ಬೇಗ ನಮ್ಮ MC ಅವರು ಹೇಳಿದಾಗೆ ನಮ್ಮ ಸಂಘ ಸಂಸ್ಥೆಗಳು, ವಿಶೇಷವಾಗಿ ನಮ್ಮ ಲಯನ್ಸ್ ಕ್ಲಬ್ನವರು, ಸುಮಾರು 30 ಲಯನ್ಸ್ ಕ್ಲಬ್ನವರು ಇಲ್ಲಿ ಬಂದಿದ್ದಾರೆ. ಆದಷ್ಟು ಬೇಗ ಕರೆದ ಹಾಗೆ ಬಂದು ಸನ್ಮಾನ ಒಂದು ಮಾಡಬೇಕಾಗಿ ವಿನಂತಿ. ಗೌರವದ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಶ್ರೀಯುತ UT ಖಾದರ್ ಈ ಒಂದು ಕಾರ್ಯಕ್ರಮಕ್ಕೆ ನುಡಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸೇವೆ ಕೊಡುವಂತಹ ಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ ಅನ್ನು ಹಮ್ಮಿಕೊಂಡಂಥ ಈ ಒಂದು ಪ್ರೀತಿಪೂರ್ವಕ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಲಯನ್ಸ್ನ ಡಿಸ್ಟ್ರಿಕ್ಟ್ ಗವರ್ನರ್ ಅರವಿಂದ್ ಶಾಣೆಯವರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿದಂತಹ ಮಂಗಲ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಸನ್ಮಿತ ಶರತ್ ಶೆಟ್ಟಿರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಮಾಜಿ ಪಾಸ್ಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರುವಂತಹ ನಮ್ಮ ಸನ್ಮಿತರು, ಈ ಕಾರ್ಯಕ್ರಮ ತಮ್ಮ ಸಂಪೂರ್ಣವಾಗಿ ಸಹಕೊಟ್ಟಂತಹ ದೇವದಾಸ್ ಭಂಡಾರವರೇ, ಪಾಸ್ಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗುವಂಥ KC ಪ್ರಭುರವರೇ, ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂತಹ ಗೋವರ್ಧನ್ ಶೆಟ್ಟಿರವರೇ, ಇನ್ನೂರ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ವೆಂಕಟೇಶ್ ಹೆಬ್ಬಾರ್ ಅವರೇ, ಈ ಕ್ಯಾಬಿನೆಟ್ನಲ್ಲಿ ಇರುವಂತಹ ಸನ್ಮಿತರಾಗಿರುವಂತಹ ಚಂದ್ರೇಗೌಡ್ರೆ, ಬಾಲಕೃಷ್ಣ ಹೆಗ್ಡೆ ಅವರೇ, ಅದೇ ಸುದರ್ಶನ್ ಪಡಿಯಾರ್ ಅವರೇ, ಇನ್ನಿತ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಮುಂದಿರುವ ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ಲಯನ್ಸ್ ಕ್ಲಬ್ಬಿನ ಎಲ್ಲ ನಮ್ಮ ವಿವಿಧ ಹಂತದ ಜಿಲ್ಲಾ ಮಟ್ಟದ, ನಮ್ಮ ವಿವಿಧ ಪ್ರದೇಶ ಮಟ್ಟದ ಅಧಿಕಾರಿ ಮತ್ತು ಸನ್ಮಿತ್ರ ವರ್ಗದವರೇ, ಬಹುಶಃ ನಮಗೆ ಅತ್ಯಂತ ರವೀಂದ್ರ ಮಾಸ್ಟರ್ ಅವರೇ, ಪ್ರಸಾದ್ ಅವರೇ, ಬಹುಶಃ ನಮ್ಮ ಶೇನ ಬಹುಶಃ ಎಲ್ಲ ಹಿರಿಯರಿದ್ದಾರೆ, ಡಾಕ್ಟರ್ ಅವರೇ, ಅದಕ್ಕೆ ಎಲ್ಲರನ್ನು ಕೂಡ ನಾನು ರಾಧಾಕೃಷ್ಣ ಅವರೇ ಎಲ್ಲರಿಗೂ ಸೇರಿಸಿಕೊಂಡು ಇಲ್ಲಿ ಸೇರುವ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹುಶಃ ಇವತ್ತು ನನಗೆ ಈಗಾಗಲೇ ಬಿಡುವಿಲ್ಲದಿದ್ದು ಕೂಡ ದೇವದಾಸ್ ಬಂಡಿ ಅವರು ಮೊನ್ನೆ ಫೋನ್ ಮಾಡಿ ಈ ರೀತಿ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ, ಅದು ಕೂಡ ಲಯನ್ಸ್ ಅಂತ ಹೇಳಿದಾಗ ನಾನು ತಕ್ಷಣ ನಾನು ಒಪ್ಪಿಕೊಂಡೆ. ಒಂದು ಯಾಕೆ ಅಂತ ಹೇಳಿದರೆ, ಲಯನ್ಸ್ ಕ್ಲಬ್ ಮಾಡುವಂಥ ಕಾರ್ಯಕ್ರಮಕ್ಕೆ ಬಹುಶಃ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಶಾಸಕನ ಸಂದರ್ಭದಲ್ಲಿ ಅದಕ್ಕೆ ಬಹುಶಃ ನಾನು ಸದಸ್ಯನಾಗಿ ತನ್ನಿಂದ ನಾವು ಕೂಡ ಅವರಿಂದ ಏನೆಲ್ಲ ಕೆಲಸ ಕಾರ್ಯ ಮಾಡಬೇಕಾ ಅಥವಾ ನಾವು ಹೇಗಿರಬೇಕಂತೇಳಿ ನಮ್ಮ ವಿವಿಧ ಸದಸ್ಯರಿಂದ ಮತ್ತು ನಿಮ್ಮ ಸಂಘ ಸಂಸ್ಥೆಯಿಂದ ಕೂಡ ನಾವು ಕೂಡ ಕಲಿತದ್ದು ಭಾಳಷ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದಾಗಿ ದೇವದಾಸ್ ಭಂಡಾರಿ ಕರೆದಾಗ ಅವ್ರು ಯಾವುದೊಂದು ಕಾರ್ಯಕ್ರಮ ಕೊಟ್ಟರು ಕೂಡ ಅದನ್ನು ಶಿಸ್ತುಬದ್ಧವಾಗಿ ಸಿಸ್ಟಮ್ ಹಾಕಿ ಮಾಡುವಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ. ನನ್ನ ಊರಲ್ಲಿ ಈ ಪ್ರದೇಶದಲ್ಲಿ ನನಗೆ ಏನಾದರೂ ಎಂಥ ಕಷ್ಟಕರವಾದ ಏನೋ ಸಮಸ್ಯೆ ಇದ್ದರೆ ಬಹುಶಃ ಅದನ್ನು ಬಹುಶಃ ದೇವದಾಸ್ ಭಂಡಾರಿಗೆ ಒಪ್ಪಿಸುವಂಥದ್ದು ಮತ್ತು ಪ್ರಸಾದ್ ಕಾಜಾ ಅವರಿಗೆ. ದೇವದಾಸ್ ಬಹುಶಃ ಎರಡು ಇಲ್ಲಿ ನಮ್ಮ ಮುಡಿಪಿನಲ್ಲಿ ಇವತ್ತು ನಮ್ಮ ಪಂಚಾಯತ್ ಬಿಲ್ಡಿಂಗ್ ಇದೆ. ನಾವು ಒಂದು ಉದಾಹರಣೆ ಹೇಳೋದಷ್ಟೇ, ಪಂಚಾಯತಿನ ಹಳೆಯ ಬಿಲ್ಡಿಂಗ್, ಉತ್ತಮವಾದ ಸ್ಥಳ, ಅಲ್ಲಿ ಮುಂದೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕಂತ ಇತ್ತು. ನನಗೆ 20 ಹಿಂದೆ ಹೋಗಲದು ಎಷ್ಟೋ ಒಂದು ನಾಲೆ ಅಂತ ಇತ್ತು. ಬಹುಶಃ ಇವತ್ತು ನಾನು ಹೇಳಿದೆ ನಮ್ಮ ದೇವದಾಸ್ ಭಂಡಾರಿ ಅವರಿಗೆ, ಇದರ ಒಂದು ಬಿಲ್ಡಿಂಗ್ ಕಮಿಟಿ ಅಧ್ಯಕ್ಷ ವಹಿಸಿಕೊಂಡು ನಮ್ಮ ಗಣೇಶ್ ಮಧ್ಯದಲ್ಲಿ ಸಹಕರಿಸಿಕೊಂಡು ಒಂದು ಬಿಲ್ಡಿಂಗನ್ನು ಮಾಡಬೇಕು. ಅನುದಾನ ನಾವು ಸರ್ಕಾರದ್ದು ಕೊಡ್ತದೆ, ಅದನ್ನು ನೆತ್ತೊದಗಿಸ್ಕೊಳ್ಬೇಕಲ್ಲ. ಸರ್ಕಾರದ ಕೆಲಸ ಅಷ್ಟು ಸುಲಭದ ಕೆಲಸ, ಅಲ್ಲಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಇನ್ನು ಅಲ್ಲಿ ಸರಿಪಡಿಸಿಕೊಂಡು ಹೋಗುವಂಥ ಒಂದು ಗುಣಮಟ್ಟವನ್ನು ಹಾಕ್ಕೊಳ್ಬೇಕು. ವಹಿಸಿಕೊಂಡ ನಂತರ ಇವತ್ತು ಬಹುಶಃ ಭಾಳ ಸಮಸ್ಯೆ ಇತ್ತು. ಅದು ನನಗೆ ಆಗಾಗ ಫೋನ್ ಮಾಡಿ ಬಂದು ಪ್ಲ್ಯಾನ್ ಚೇಂಜ್ ಮಾಡಿ ಇಂಜಿನ್ ಜೊತೆ ಮಾತಾಡಿಕೊಂಡು ಮತ್ತು ಅದು ಗುತ್ತಿಗೆದಾರನ್ನು ನೋಡಿಕೊಂಡು ಬಹುಶಃ ಇವತ್ತು ಅಲ್ಲಿ ಒಂದು ಹಂತದ ಆ ಕಟ್ಟಡ ಇವತ್ತು ಸರ್ಕಾರಿ ಕಟ್ಟಡ ಆದರೂ ಕೂಡ ಅದು ಒಂದು ಬಂದಾಗ್ತದೆ ಎದ್ದು ನಿಲ್ಲಲಿಕ್ಕೆ ಅದಕ್ಕೂ ದೇವದಾಸ್ ಭಂಡಾರಿ ಕಾರಣಕರ್ತನ ಭಾಳ ಹೆಮ್ಮೆಯನ್ನು ಹೇಳಲಿಕ್ಕೆ ನಾನು ಇವತ್ತು ಇದೆಲ್ಲ ಕೂಡ ದೇವದಾಸ್ ಭಂಡಾರಿ ಅವರಿಗೆ ತಮ್ಮ ಲಯನ್ಸ್ ಮುಖಾಂತರ ಸಿಕ್ಕಿದಂಥದ್ದು ಟ್ರೈನಿಂಗ್ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ಇದನ್ನೆಲ್ಲ ಬೆಳೆಸಿಕೊಂಡು ಬಹುಶಃ ನನಗೆ
ಲಯನ್ಸ್ ಕ್ಲಬ್ ಇವತ್ತು ನಮ್ಮ ಸಮಾಜದ ವಿವಿಧ ಹಂತದಲ್ಲಿ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳು ಮಾಡಿಕೊಂಡು, ಅದು ಸಾಮಾಜಿಕವಾಗಿರಲಿ, ಧಾರ್ಮಿಕ ಇರಲಿ, ಶೈಕ್ಷಣಿಕ ಇರಲಿ, ಆರೋಗ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಕೆಲಸ ಕಾರ್ಯಗಳು ಮಾಡಿಕೊಂಡು ಈ ರಾಜ್ಯದ ಮತ್ತು ನಮ್ಮ ಜಿಲ್ಲೆಯ ಮತ್ತು ನಮ್ಮ ಈ ಪ್ರದೇಶದ ಅಭಿವೃದ್ಧಿಗೆ ಒಂದು ಕಾಣದ ಕೈಗಳಾಗಿ ತಮ್ಮೆಲ್ಲ ಸೇವೆ ಕೂಡ ತಾವಿವತ್ತು ಮಾಡಿದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ತಾವೆಲ್ಲರೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳಿದ್ದರೂ ಕೂಡ ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ಲಯನ್ಸ್ ಒಂದು ಕುಟುಂಬ ಅಂತ ಅರ್ಥ ಮಾಡಿಕೊಂಡು ಜನರಿಗೆ ಏನು ಪ್ರಯೋಜನ ಆಗುವಂಥ ಕೆಲಸ ಆಗಬೇಕು ಮತ್ತು ದೂರದರ್ಶಿತ್ವದ ಯೋಜನೆಯನ್ನು ಹಮ್ಮಿಕೊಳ್ಬೇಕಂತ ಆಲೋಚನೆ ಮಾಡಿ ಹಂತ ಹಂತವಾಗಿ ಹಲವಾರು ಕೆಲಸಗಳು ತಾವಿವತ್ತು ಮಾಡಿದಿರಿ. ನಾನು ಅದನ್ನು ಮುಂದೆ ಹೇಳಲಿಕ್ಕೆ ಹೋದರೆ ಭಾಳಷ್ಟು ಹೊತ್ತಿದೆ. ಒಂದೊಂದು ಕಾಕ್ಲೆ ಇಂಪ್ಲಾಂಟ್ ಬಗ್ಗೆ ಬಹುಶಃ ಇವತ್ತು ದೇವಸ್ಥಾನ ಬಂಡಾರಿ ಮಾತಾಡಿದ್ವಿ. ಇದು 10-12 ವರ್ಷಗಳ ಹಿಂದೆ. ಈಗ ಎಲ್ಲರಿಗೂ ಕೂಡ ಕಾಕ್ಲೆ ಇಂಪ್ಲಾಂಟ್ ಏನಂತ ಗೊತ್ತಿದೆ, ಹಾಗೆ ಯಾರಿಗೂ ಕೂಡ ಏನಂತ ಕೂಡ ಗೊತ್ತೇ ಇಲ್ಲ. ಒಂದು ಆಪರೇಷನ್ ಆಗಬೇಕಾದ್ರೆ 11 ಲಕ್ಷ 12 ಲಕ್ಷ ರೂಪಾಯಿ ಅದನ್ನು ಹೇಳ್ತಾ ಇದ್ದು. ಬಹುಶಃ ಅದನ್ನು ನಾವು ಈಗ ಹೇಳಿದ್ವಿ. ಆಗ ನಮ್ಮಲ್ಲಿ ಸ್ಟೇಟ್ನಲ್ಲಿ ದೊಡ್ಡ ಮಟ್ಟದ ಡಾಕ್ಟರ್ಸ್ ಕೂಡ ಇಲ್ಲ. ಡೆಲ್ಲಿಂದ ಸ್ಪೆಷಲಿಸ್ಟ್ ಕಾರ್ಡ್ ಈಗೆಲ್ಲ ಫೆಲೋಶಿಪ್ ಆಗಿ ಟ್ರೈನಿಂಗ್ ಆಗಿ ಭಾಳಷ್ಟು ಜನ ಇವತ್ತು ಇದ್ದಾರೆ. ಅವತ್ತು ಬಹುಶಃ ಇವತ್ತು ಆ ಕ್ಯಾಂಪನ್ನು ಇವತ್ತು ಹಮ್ಮಿಕೊಂಡು ಗುರುತಿಸಿಕೊಂಡು ಅಲ್ಲಿಂದ ನಾವು ಉಚಿತವಾಗಿ ನಾವು ಇವತ್ತು ಪ್ರಾರಂಭ ಮಾಡಿ ಅದರ ನಂತರ ಒಂದು ಇವತ್ತು ರಾಜ್ಯ ಮಟ್ಟದ ಕಾಕ್ಲೆ ಇಂಪ್ಲಾಂಟ್ ಸ್ಕೀಮ್ ಅಂತ ಇವತ್ತು ತಂದು ಬಹುಶಃ ಎಲ್ಲರಿಗೂ ಕೂಡ ಇವತ್ತು ನಾವು ಉಚಿತವಾಗಿ ಅದನ್ನು ಮಾಡುವಂಥ ವ್ಯವಸ್ಥೆ ಸರ್ಕಾರದ ಮುಖಾಂತರ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ಹೇಳುವುದೇನಂತ ಹೇಳಿದರೆ, ಸರ್ಕಾರದ ವಿವಿಧ ಯೋಜನೆಗಳೇನಿದೆಯಾ ಅದರಲ್ಲಿ ಲಯನ್ಸ್ ಕ್ಲಬ್ ಒಂದು ಕೊಂಡಿಯಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮಲ್ಲಿ ಭಾಳಷ್ಟು ಯೋಜನೆಗಳಿದೆ, ಅದು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸಲಿಕ್ಕೆ ಅಷ್ಟು ಸಮರ್ಪಕ ಮುಟ್ತಾ ಅಂದರೆ ಬೇರೆ ಬೇರೆ ಕಾರಣಗಳಿರ್ಬೋದು. ಒಂದು ಬಹುಶಃ ಅದು ಅಧಿಕಾರಿಗಳ ಆಸಕ್ತಿ ಅಷ್ಟು ವಹಿಸಿ ನಮಗೆ ಸರ್ಕಾರದಲ್ಲಿ ನಾವಿದ್ದು ನಾನು ಮಂತ್ರಿಯಾಗಿ ಒಂದು ಯೋಜನೆ ರೂಪಿಸ್ಬೋದು. ಅದು ಸರ್ಕಾರ ಮುಟ್ಟಬೇಕಾದ್ರೆ ಅದ್ರ ಅಷ್ಟೇ ಆಸಕ್ತಿಯಿಂದ ಕೆಲಸ ಮಾಡುವಂಥ ಅಧಿಕಾರಿ ವರ್ಗ ಕೂಡ ನಮಗೆ ಇವತ್ತು ಅತ್ಯಗತ್ಯ ಕೂಡ ಕಾಣ್ತದೆ. ಮತ್ತು ಜನರ ಸಮಸ್ಯೆಯನ್ನು ಅರ್ಥ ಮಾಡಿ ಹೇಳುವ ಕೂಡ ಬೇಕಾಗಬಹುದು. ಅದಕ್ಕಾಗಿ ಬಹುಶಃ ನಾನು ಹೇಳಿದ ಸರ್ಕಾರದ ಏನು ವಿವಿಧ ಯೋಜನೆಗಳೇನಿದೆಯಾ ಅದೊಂದು ಕೊಂಡಿಯಾಗಿ ಲಯನ್ಸ್ ಕ್ಲಬ್ ಕೆಲಸ ತಾವು ಇವತ್ತು ನಿರ್ವಹಿಸಬೇಕು. ಅದಕ್ಕೆ ಏನಾದ್ರು ಯೋಜನೆ ಬೇಕಾ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಯಾವ ಯೋಜನೆ ತಾವು ತಗೊಳ್ಬೋದು, ಜನ ಅದನ್ನು ಒಂದು ಮೇಲುಸ್ತುವಾರಿಗೆ ಅದನ್ನು ನೋಡ್ಕೊಳ್ಬೋದು ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಮ್ಮೆಲ್ಲರ ಉದ್ದೇಶ ಅಂತ ಹೇಳಿದರೆ ಸ್ವಸ್ಥವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ಇದು ನಿರ್ಮಾಣ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ಅತ್ಯಂತ ಸತ್ಪ್ರಜೆಯಾಗಿ ಬಹುಶಃ ಇವತ್ತು ತಮ್ಮ ತಮ್ಮ ಕೆಲಸ ಕಾರ್ಯಗಳು ಮಾಡುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಆದ ಕಾರಣ ತಾವು ಕೂಡ ಇವತ್ತು ಸಮಾಜದ ಬೇರೆ ಬೇರೆ ಇವತ್ತು ವಿಚಾರದ ನೋಡಿಕೊಂಡು ಜನಸಾಮಾನ್ಯ ಸಮಸ್ಯೆಗಳು ಏನು ಅಂತ ಭಾಳ ಸ್ಪಷ್ಟವಾಗಿ ತಮ್ಗೆ ಗೊತ್ತಿದ್ದ ಸಂದರ್ಭದಲ್ಲಿ ಅದು ನಮ್ಮ ಗಮನಕ್ಕೆ ತರುವಂಥ ಕೆಲಸ ನಿಮ್ಮ ಎಲ್ಲರಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಅದು ಸಮಾಜದ ಎರಡು ಕಣ್ಣಿದ್ದಾಗೆ. ಸಂಘ ಸಂಸ್ಥೆಗಳು ಮತ್ತು ಸಮಾಜ ನಮ್ಮ ಸರ್ಕಾರ ಅದು ಎರಡು ಕಣ್ಣುಗಳಿದ್ದಾಗೆ. ಯಾಕಂತೇಳಿದರೆ ಒಂದು ಕಣ್ಣು ಸಮಾಜದಂಥ ಎಲ್ಲ ಸಮಸ್ಯೆಗಳನ್ನು ನೋಡಿಕೊಂಡು ಜನರ ಕಷ್ಟಗಳನ್ನು ಇವತ್ತು ನೋಡಿಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಸರ್ಕಾರಕ್ಕೆ ಹೇಳುವುದಾದರೆ ಸರ್ಕಾರ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ನಾವು ಇವತ್ತು ಮಾಡಬೇಕಾಗ್ತದೆ. ಯಾವಾಗ ಸಂಘ ಸಂಸ್ಥೆಗಳು ಮತ್ತು ಜನಪ್ರತಿನಿಧಿಗಳನ್ನು ಕಣ್ಣನ್ನು ಮುಚ್ತಾರ ಆವಾಗ ಸಮಾಜ ಕತ್ತಲಿಗೆ ಹೋಗುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ಬಹುಶಃ ನಾವು ಈ ಸಮಾಜವನ್ನು ಬೆಳಕಿನಲ್ಲಿ ತರಬೇಕಾದ್ರೆ ತಾವು ಕೂಡ ಇವತ್ತು ಅಲರ್ಟ್ ಆಗಿದ್ದುಕೊಂಡು ಇರುವಂಥ ವಿಚಾರ ನಮ್ಮ ಗಮನಕ್ಕೆ ತಂದು ಅದನ್ನು ನಾವು ಸರಿಪಡಿಸುವಂಥ ದೊಡ್ಡ ಮಟ್ಟದ ಒಂದು ನೇತೃತ್ವ ತಾವೇನು ವಹಿಸಿದ್ದೀರಾ ಅದು ಇನ್ನಷ್ಟು ಮುಂದುವರಿಸ್ಕೊಂಡು ಬರುವಂಥ ವಿಚಾರ ಇವತ್ತು ಆಗಲಿ. ಅದರ ಜೊತೆಯಲ್ಲಿ ಇವತ್ತು ಜನಾಂಗವನ್ನು ನಾವು ಅತ್ಯಂತ ಸತ್ಪಜ್ಜಾಗಿ ತಯಾರು ಪಡ್ಕೊಳ್ಳದೆ ನಮ್ಮ ದೊಡ್ಡ ಮಟ್ಟ ಅಗತ್ಯತೆ ಇವತ್ತಿದೆ. ಯಾಕಂತ ಹೇಳಿದರೆ ನಾವು ಎಲ್ಲರೂ ಕೂಡ ಅತ್ಯಂತ ಸತ್ಪ್ರಜದ ಯುವ ಜನಾಂಗವನ್ನು ಇವತ್ತು ನಾವು ತಯಾರು ಮಾಡಬೇಕಾದ್ರೆ ಅದು ನಿಮ್ಮಂಥ ಸಂಘ ಸಂಸ್ಥೆ ನೋಡಿಕೊಂಡು ಬೇರೆಯವರು ಕಲಿಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗೆ ಇವತ್ತು ಸಮಾಜವನ್ನು ಉತ್ತಮ ದಿಕ್ಕಿನಲ್ಲಿ, ಯಾಕೆ ಒಂದು ಇಂಜಿನಿಯರ್ ಆಗ್ಬೋದು, ಅಡ್ವೊಕೇಟ್ ಆಗಲಿಕ್ಕೆ ಕಾಲೇಜ್ ಇದೆ, ಇಂಜಿನಿಯರ್ ಆಗಲಿಕ್ಕೆ ಕಾಲೇಜ್ ಇದೆ, ಅಡ್ವೊಕೇಟ್ ಆಗಲಿಕ್ಕೆ ಕಾಲೇಜ್ ಇದೆ. ಅದು ಅತ್ಯುತ್ತಮವಾದ ವ್ಯಕ್ತಿತ್ವ ಸತ್ಪ್ರಜೆ ಆಗಲಿಕ್ಕೆ ಬಹುಶಃ ಯಾವುದೇ ಕಾಲೇಜುಗಳು ಇಲ್ಲ. ಈ ರೀತಿಯ ಸಂಘ ಸಂಸ್ಥೆ ಸೇರಿಕೊಂಡು ಪರಸ್ಪರ ಒಬ್ಬೊಬ್ಬರು ಅರ್ಥ ಮಾಡಿಕೊಂಡು ತಾಳ್ಮೆ, ಪ್ರೀತಿ, ವಿಶ್ವಾಸ ಒಂದು ಕುಟುಂಬದ ರೀತಿ ಹೇಗೆ ಹೋಗಿ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ಭಾಳ ಸೈಲೆಂಟಾಗಿ ಕೊಡ್ಬೋದಂತ ಹೇಳಿಕೊಂಡು ಬಹುಶಃ ತಮ್ಮ ಲಯನ್ಸ್ ಕ್ಲಬ್ ಅಂತ ಸಂಘ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ, ಒಂದು ಸ್ಫೂರ್ತಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಆದಷ್ಟು ಎಷ್ಟು ಯುವ ಜನಾಂಗವನ್ನು ಸೇರಿಸಲಿಕ್ಕೆ ಸಾಧ್ಯವಿದೆಯಾ ಅಥವಾ ಬೇರೆ ಬೇರೆ ಕಡೆ ಹೋಗಿ ಬಹುಶಃ ಯುವ ಜನಾಂಗ ಸಂಘಟಿಸಲಿಕ್ಕೆ ಅವ್ರಿಗೆ ವಿಶೇಷವಾದ ಆ ಒಂದು ಮಾರ್ಗದರ್ಶನ, ಆ ಸಂದೇಶ ಕೊಡಲಿಕ್ಕೆ ಸಾಧ್ಯವಿದೆ, ಅದನ್ನು ನಾವು ಅತಿ ಅಗತ್ಯವಾಗಿ ಮಾಡುವಂಥ ವಿಚಾರ ಕೂಡ ಇವತ್ತು ಆಗಬೇಕಾಗ್ತದೆ. ಅದಕ್ಕೆ ನಾನು ಭಾಳಷ್ಟು ಕಡೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ದೇಶ ಬಲಿಷ್ಠವಾಗಬೇಕಂತೇಳಿ ನಮ್ಮ ಪ್ರತಿಯೊಬ್ಬರ ಕನಸು. ನಮ್ಮ ದೇಶ ಬಲಿಷ್ಠವಾಗಬೇಕಾದ್ರೆ ನಾವು ಆಡುವ ಮಾತು ಮತ್ತು ಮಾಡುವ ಕೆಲಸ ಅದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವಂಥ ಮಾತು ಮತ್ತು ಕೆಲಸ ಆದರೆ
ನಮ್ಮ ದೇಶ ತನ್ನಿಂದ ತಾನೇ 1ನೇ ಸ್ಥಾನಕ್ಕೆ ಹೋಗಿ ಮುಡ್ತದೆ. ಇಲ್ಲಿ ಏನು ಕೂಡ ಟೆನ್ಷನ್ ಏನೂ ಇಲ್ಲ. ದೇವರು ಏನೆಲ್ಲ ಬೇಕು ಇಲ್ಲಿ ಅದೆಲ್ಲ ಕೂಡ ಕೊಟ್ಟಿದ್ದಾನೆ. ಪ್ರಕೃತಿ ಕೊಟ್ಟಿದ್ದಾರೆ, ಸಮುದ್ರ ಕೊಟ್ಟಿದ್ದಾರೆ, ನದಿ ಕೊಟ್ಟಿದ್ದಾರೆ. ಏನೆಲ್ಲ ಬೇಕು ಒಂದು ದೇಶಕ್ಕೆ, ಈ ದೇಶಕ್ಕೆ ಇರುವಷ್ಟು ಬೇರೆ ಯಾವುದೇ ದೇಶಕ್ಕೆ ಕೂಡ ದೇವರು ಕೊಡಲಿಲ್ಲ. ನಾವು ಮಾತ್ರ ಸರಿ ಇರಬೇಕಂತದ್ದು ಅಗತ್ಯತೆ ಇರುವಂಥದ್ದು. ನೀವು ಬೇರೆ ದೇಶಕ್ಕೆ ಹೋದರೆ ವರ್ಷಕ್ಕೆ 1 ಹಬ್ಬ, 2 ಹಬ್ಬ, 3 ಹಬ್ಬ, ತಪ್ಪಿದ್ರೆ 4 ಹಬ್ಬ. ನಮ್ಮ ಊರಲ್ಲಿ ದಿವಸಕ್ಕೆ 4 ಹಬ್ಬ. ಅಲ್ಲಿ ಹೋದ ಕಡೆಯಲ್ಲಿ ಹಬ್ಬಗಳು ಸಿಕ್ಕುವಂಥ ಅವಕಾಶ ಆಗ್ತದೆ. ಸಂತೋಷನ ಬೆರೆತುಕೊಳ್ಳುವಂಥದ್ದು, ಸಮಾಜನ ಅರ್ಥ ಮಾಡಿಕೊಳ್ಳೋದು, ಒಬ್ಬರಿಗೆ ಹೋಗುವ ಎಲ್ಲ ಕೂಡ ಇವತ್ತು ಬೇರೆ ಎಲ್ಲಿ ನಮಗೆ ಸಿಕ್ಕುವಂಥ ಅವಕಾಶ ಇರುತ್ತೆ. ನೀವೆಲ್ಲ ಕೂಡ ಬೇರೆ ಬೇರೆ ದೇಶಕ್ಕೆ ಹೋಗಿರ್ಬೋದು. ಅದು ಇಲ್ಲಿಯ ಒಂದು ವಾತಾವರಣ ಬಹುಶಃ ನಿಮಗೆ ಎಲ್ಲಿಯೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ದೊಡ್ಡ ದೊಡ್ಡ ಹೆಸರು ಕೇಳಿರ್ತೇವೆ, ಅಲ್ಲಿ ಹೋದ ನಂತರ ಇದು ಇಷ್ಟೇನಂತ ಭಾವನೆಗೆ ನಮಗೆ ಬರ್ತದೆ. ಇದರಿಂದ ನಮ್ಮ ಊರಲ್ಲಿ ಈಗಿಂತ ಚೆನ್ನದ ಜಾಗ ಉಂಟಲ್ಲ ನೋಡ್ಲಿಕ್ಕೆ ಅಂತೇಳಿ ಭಾವನೆಗೂ ನಮಗೆ ಇವತ್ತು ಬರುವಂಥದ್ದು. ಆದ ಕಾರಣ ನಾವಿವತ್ತು ಹೋಗಬೇಕಾದ್ರೆ ಪ್ರೀತಿ, ವಿಶ್ವಾಸ, ಒಗ್ಗಟ್ಟಿನ ಮುಖಾಂತರ ಹೋಗುವಂಥ ಅವಕಾಶ ಇವತ್ತು ನಮಗೆಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ. ಅಂತಹ ನೇತೃತ್ವವನ್ನು ಬಹುಶಃ ನಮ್ಮ ಲಯನ್ಸ್ ಕ್ಲಬ್ ಇವತ್ತು ಮುಂದುವರಿಸಿ ಹೋಗುವಂಥ ಅವಕಾಶ ಆಗಬೇಕು. ನಮ್ಮ ಊರಿನ, ನಮ್ಮ ರಾಜ್ಯ, ನಮ್ಮ ದೇಶ ದೊಡ್ಡ ಮಟ್ಟ ಶಕ್ತಿ ಮತ್ತು ಗೌರವ ಅಂತ ಹೇಳಿದರೆ ಅದು ಎಷ್ಟು ಶ್ರೀಮಂತರು, ಎಷ್ಟು GDP, ಎಷ್ಟು ಬಹುಶಃ ಇವತ್ತು ಬಿಸ್ನೆಸ್, ಅದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಒಗ್ಗಟ್ಟೆ ನಮಗೆ ದೊಡ್ಡ ಮಟ್ಟದ ಶಕ್ತಿ ಮತ್ತು ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಒಗ್ಗಟ್ಟು ಅಂತ ಹೇಳಿದರೆ ಅದು ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅಲ್ಲ. ಒಗ್ಗಟ್ಟು ಅಂತ ಹೇಳಿದರೆ ಸಾಮರಸ್ಯ. ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಬಿಟ್ಟು ಸಾಮರಸ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ. 2 ಮನುಷ್ಯರಲ್ಲಿ ಬರ್ತಾರೆ, ಅಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಬರೋದು ಸ್ವಾಭಾವಿಕ ಬಂದೇ ಬರ್ತದೆ. ಅದು ಇದ್ದಂಥ ಭಿನ್ನಾಭಿಪ್ರಾಯಗಳ ಸಕಾರಾತ್ಮಕ ಸ್ವೀಕರಿಸಿಕೊಂಡು ಪರಸ್ಪರ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಚರ್ಚಿಸಿ ನಾವೆಲ್ಲರೂ ಕೂಡ ಭಾರತೀಯರು ಅಂತೇಳಿ ನಾವು ಒಗ್ಗಟ್ಟಿನಿಂದ ಕೈ ಹಿಡಿದು ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಅಂಥ ಸಾಮರಸ್ಯವನ್ನು ಬಹುಶಃ ಲಯನ್ಸ್ ಕ್ಲಬ್ ಅವರು ಕಟ್ಟಲಿಕ್ಕೆ ತಮ್ಮ ನೇತೃತ್ವವನ್ನು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಭಾಳ ಕಷ್ಟದ ಕೆಲಸ. ಯಾಕಂತ ಹೇಳಿದರೆ ಈ ಕಡೆ ನಿಂತು ಇವನ ಪರವಾಗಿ ಮಾತಾಡಬೇಕಾದ್ರೆ ನಿಮ್ಗೆ ಎಷ್ಟು ಬೇಕಾದರೆ ಮಾತಾಡ್ಬೋದು. ಇಲ್ಲಿ ನಿಂತು ಇವನ ಪರವಾಗಿ ಮಾತಾಡಬೇಕಾದ್ರೆ ನಿಮ್ಗೆ ಎಷ್ಟು ಬೇಕಾದರೂ ಮಾತಾಡೋ, ಏನು ಕಷ್ಟ ಇಲ್ಲ. ಆದರೆ ನನಗೆ ನೀವು ಬೇಕು, ನೀವು ಬೇಕು, ನಾವು ಜೊತೆಯಲ್ಲೆಲ್ಲ ಒಗ್ಗಟ್ಟಿನಿಂದ ಹೋಗಬೇಕಂತೇಳಿ ಇಬ್ಬರು ಕೂಡ ಜೊತೆ ಕರ್ಕೊಂಡು ಹೋಗುವಂಥ ಕೆಲಸ ಅಷ್ಟು ಸುಲಭದ ಕೆಲಸ, ಭಾಳ ಕಷ್ಟದ ಕೆಲಸ. ಅದು ಎಷ್ಟೇ ಕಷ್ಟ ಆದರೂ ಕೂಡ ಆ ಒಂದು ಜವಾಬ್ದಾರಿ ನಾವು ಕೈ ಬಿಡಬಾರ್ದು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ನಮ್ಮ ಸಮಾಜಕ್ಕೆ, ದೇಶಕ್ಕೆ ಅತ್ಯಂತ ಕೊಡುಗೆ. ಸಮಾಜದ ಸರ್ವವನ್ನು ಕೂಡ ಕಟ್ಟಿಕೊಂಡು ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ಆ ನೇತೃತ್ವವನ್ನು ಸಮಾಜದಲ್ಲಿ ಬಹುಶಃ ಲಯನ್ಸ್ ಕ್ಲಬ್ ಕೂಡ ಬೇರೆ ಬೇರೆ ಅವರ ಸಂಘ ಸಹಕಾರ ಪಡೆದುಕೊಂಡು ಅದರ ನೇತೃತ್ವವನ್ನು ಲಯನ್ಸ್ ಕ್ಲಬ್ಬಿನೆಲ್ಲ ಮುಖ್ಯಸ್ಥರು ವಹಿಸ್ಕೊಳ್ಬೇಕು ಅಂತ ನಾನು ಕಳಕಳಿನ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರಾರ್ಥನೆಯಿಂದ, ಯಾಕಂತೇಳಿ ಭಾಳಷ್ಟು ಜನ ಮತ ಇಲ್ಲದರೂ ಕೂಡ ಬಹುಶಃ ದೂರ ನಿಂತು ಪ್ರಾರ್ಥನೆ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾ ಹಾಕಿದ್ದಾರೆ, ವಿಶ್ವಾಸ ಮಾಡಿದ್ದಾರೆ. ಎಲ್ಲರೂ ಕೂಡ ನಾನು ಅರ್ಥ ಮಾಡಿಕೊಂಡು ಬಹುಶಃ ಇವತ್ತು 5ನೇ ಬಾರಿಗೆ ಇವತ್ತು ಶಾಸಕನಾಗಿ, ನಾನು 4 ಇಲಾಖೆಯ ಸಚಿವನಾಗಿ, ಅದು ಆರೋಗ್ಯ ಇಲಾಖೆ ಇರಲಿ, ಆಹಾರ ಇಲಾಖೆ ಇರಲಿ, ನಗರ ಅಭಿವೃದ್ಧಿ ಇಲಾಖೆಯಲ್ಲಿ, ವಸತಿ ಇಲಾಖೆ ಇರಲಿ, ಈ 4 ಇಲಾಖೆಯ ಸಚಿವನಾಗಿ, ಸಿದ್ದರಾಮಯ್ಯವರು ಪ್ರತಿಪಕ್ಷದ ನಾಯಕನಾಗಿದ್ದಾಗ ಅದರ ಉಪನಾಯಕನಾಗಿ ಇಡೀ ವಿಧಾನಸಭೆಯನ್ನು ನಡೆಸಿ, ಮತ್ತೆ ಸರ್ಕಾರ ಬಂದಾಗ ಸಭಾಧ್ಯಕ್ಷನಾಗಿ ಇವತ್ತು 3 ವರ್ಷ ಸಭಾಧ್ಯಕ್ಷ ಸ್ಥಾನ ಇವತ್ತು ನಡೆಸಿಕೊಂಡು ಬಹುಶಃ ಇವತ್ತು ಬಂದಿದ್ದೆ. ನಾನು ಸಭಾಧ್ಯಕ್ಷ ಸ್ಥಾನ ವಹಿಸೋ ಸಂದರ್ಭದಲ್ಲಿ ಭಾಳ ಚರ್ಚೆ ಇತ್ತು. ಸರಿಯಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ, ಇಂಥ ಯುಟಿ ಕಾರ್ಯದ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಕರಾವಳಿ ಪ್ರದೇಶದವರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ದೊಡ್ಡ ದೊಡ್ಡ ಲೀಡರ್ಗಳು ವಯಸ್ಸಿನ ದೊಡ್ಡವರಿದ್ದಾಗ ಯುದ್ಧದಲ್ಲಿ ಸಣ್ಣದಿರುವಂಥ ಹಿರಿಯನಾಗಿ ಯುಟಿ ಕಾರ್ಯರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಅಥವಾ ತುಳುನಾಡಿನ ತುಳು ಮಾತಾಡುವವರು ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತೇಳಿ ಭಾಳ ಚರ್ಚೆ ಇತ್ತು. ಆದರೆ ಯಾರು ಸಾಧ್ಯವಿಲ್ಲ ಅಂತ ಎನಿಸಿದ್ರೆ ಅವರಿಗೆ ಸಾಧ್ಯವನ್ನಾಗಿ ಮಾಡಿ ತುಳುನಾಡಿನ ಜನತೆ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ನಿಮ್ಮ ಮುಖಾಂತರ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಸಿಕ್ಕುವಂಥ ಅವಕಾಶ ಗೊತ್ತಾಗಿದೆ. ಖಂಡಿತವಾಗಿ 2ನೇ ವರ್ಷದ ಅವಧಿಯಲ್ಲಿ ನಿಮ್ಮೆಲ್ಲರೂ ನಮಗೆ ಸಲಹೆ ಸೂಚನೆ ನನಗೆಲ್ಲರಿಗೂ ಕೂಡ ಅತ್ಯಾಗಿ ಏನೇ ನಿಮಗೆ ಒಂದು ಆಲೋಚನೆ ಬಂದರೂ ಕೂಡ ಈ ರೀತಿ ಮಾಡ್ಬೋದು ಅಂತ ಹೇಳಿದರೆ ನನ್ನ ಗಮನಕ್ಕೆ ತನ್ನಿ, ಅದನ್ನು ಕಾನೂನು ಮಾಡಿ ರೂಪಿಸಿ ಅನುಷ್ಠಾನಕ್ಕೆ ತರೋ ಜವಾಬ್ದಾರಿ ನಂದು. ಯಾವುದು ಆಗ್ತದೆ ಅದು ದೊಡ್ಡ ಮಟ್ಟ ಪ್ರಯೋಜನ ಇವತ್ತು ಆಗುವಂಥ ಕೆಲಸ ಇವತ್ತು ಆಗ್ತದೆ. ಈ ಕಾಕ್ಲ ಇಂಪ್ಲಾಂಟ್ ಎಲ್ಲ ದೊಡ್ಡ ದೊಡ್ಡ ನಮ್ಗೆ ಇವ್ರದ್ದು ಐಡಿಯಾನೇ ಕೊಡಲಿಲ್ಲ. ಇದರಲ್ಲಿ ಕೊಟ್ಟದೇ ಬಸ್ ಒಬ್ಬನೊಬ್ಬ ನನಗೆ ಸರ್ಕಾರದ ಅಧಿಕಾರಿಗಳು ಒಬ್ಬನೇ ಒಬ್ಬ ಒಂದೇ ಒಂದು ಯೋಜನೆ ನಮಗೆ ಬಂದು ಹೇಳೋದಿಲ್ಲ. ಯಾಕೆ ಹೇಳಿದರೆ ಕೆಲಸ ಮಾಡಬೇಕಲ್ಲ. ಇದರಲ್ಲಿ ಅದನ್ನು ಐಡಿಯಾನೇ ಕೊಡೋದಿಲ್ಲ. ಬೇರೆಯವರು ಹೇಳಿದ್ದನ್ನು ಮತ್ತೆ ನಾವು ಕೂತ್ಕೊಂಡು ಕರೆಸಿ ಈ ರೀತಿ ಮಾಡಿ ಅಂತ ಹೇಳಿದಾಗ ಮತ್ತೆ ಅದಕ್ಕೆ ಚಾಲ, ಅದು ಬೈಕ್ ಆ್ಯಂಬುಲೆನ್ಸ್ ಇರಲಿ, ಕಾಕ್ಲಿ ಇಂಪ್ಲಾಂಟ್ ಇರಲಿ, ಭಾಳ ಅದಕ್ಕೆ ನಾನು ಬೇರೆ ಬೇರೆ ಕಮಿಟಿ ಈಗ ಮಾಡಿದ್ದೇನೆ. ಇದರಲ್ಲಿ ಕಣ್ಣಿಗೆ ವಿಷನ್ ಕಮಿಟಿ, ಮೆಂಟಲ್ ಹೆಲ್ತ್ ಕಮಿಟಿ. ಬಹುಶಃ ನಮ್ಮ ಈ ಮೆಂಟಲ್ ಹೆಲ್ತಲ್ಲಿ ನಾವು ಯೋಜನೆ ರೂಪಿಸಿದ್ದೇವೆ. ಅಲ್ಲಿ ತಿರುಗಾಡುವಂತಹ ಬಹಳಷ್ಟು ಜನ ಇದ್ದಾರೆ. ಕೆಲವರು ಗುರುತಿಸಿಕೊಂಡು ತಗೊಂಡು ಟ್ರೀಟ್ಮೆಂಟ್ ಮಾಡ್ತಾರೆ. ಅದಕ್ಕಾಗಿ ನಾವು ಜಿಲ್ಲೆಯಲ್ಲಿ ಒಂದು NGO ನಾವು ಇವತ್ತು ಪರಿಗಣಿಸ್ತೇವೆ. ಇದರಲ್ಲಿ
ಒಂದು NGO, ಬಹುಶಃ ನೀವು ಲಯನ್ಸ್ ಕ್ಲಬ್ ಮುಂದೆ ಬಂದರೂ ಕೂಡ ನಾವು ಅದಕ್ಕೆ ಇವತ್ತು ತಯಾರಿದ್ದೇವೆ. NGO ಅಂತ ಹೇಳಿದರೆ ಯಾರಾದರೂ ಅಲ್ಲಿ ಸುತ್ತಾಡ್ತಿದ್ದರೆ ಮಾನಸಿಕವಾಗಿ ಇನ್ನಿತರದಿಂದ ನಿಮಗೇನು ಮಾಹಿತಿ ಬಂದರೆ ಅವ್ರನ್ನ ಹೋಗಿ ಕರ್ಕೊಂಡು ಬಂದು ಅವನು ಆರೈಕೆ ಮಾಡೋದು ಕೆಲಸ. ಅವ್ರಿಗೆ ಬಹುಶಃ ವರ್ಷಕ್ಕೆ 30 ಲಕ್ಷ ರೂಪಾಯಿ ಇವತ್ತು ಸರ್ಕಾರ ಕೂಡ ಇವತ್ತು ಅದು ನಡೆಸಲಿಕ್ಕೆ ಇವತ್ತು ಕೊಡುವಂಥ ಕೆಲಸ ಕೂಡ ಇವತ್ತು ಮಾಡ್ತದೆ. ಇಂಥದ್ದು ನಮಗೆ ಯಾರು ಬಂದು ಬೆಂಗಳೂರಿನಲ್ಲಿ ಬ್ಯಾನಿಯನ್ ಅಂತ ಒಂದು ಅತ್ಯುತ್ತಮವಾಗಿ ತಮ್ಮ ಕೆಲಸ ನಿರ್ವಹಿಸ್ತಿದೆ. ಸೊ ಜಿಲ್ಲೆಯಲ್ಲಿ ಯಾರು ಮುಂದೆ ಬಂದರೂ ಕೂಡ ಈ ರೀತಿ ನಾವು ಇವತ್ತು ತಮ್ಮ ಸಹಕಾರ ಕೊಡೋಂಥ ಕೆಲಸ ಮಾಡ್ತೇವೆ. ಅಷ್ಟು ಮಾತ್ರ ಅದು ಬೇರೆ ಬೇರೆ ನೀವೇನಲ್ಲಿ ಇದೆಯಾ ಯಾವುದು ಸಾಧ್ಯವಿದೆ ಅದನ್ನು ನೋಡಿಕೊಂಡು ಬಹುಶಃ ಒಂದು NGO ಆಗಿ ನಿಮಗೆ ಕೆಲಸ ನಿರ್ವಹಿಸಲಿಕ್ಕೆ ಏನು ಅವಕಾಶನ ಖಂಡಿತವಾಗಿ ಇವತ್ತು ಕೊಡ್ತೇವೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ಬೇರೆ ಬೇರೆ ಕೆಲಸ ಕಾರ್ಯಗಳು ಇವತ್ತು ಇದೆ. ಬಹುಶಃ ನಾನು ಇವತ್ತು ಏನು BPLಗೆ ಮಾತ್ರ ಇವತ್ತು ಆಪರೇಷನ್ ಮತ್ತು ಇನ್ನಿತರ ವಿಚಾರಗಳಿಗೆ ನಾವೇನು ಫ್ರೀ ಟ್ರೀಟ್ಮೆಂಟ್ ಇದೆ ಯಾವುದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಕ್ಕುವುದಿಲ್ಲ. ಅವರು ಪ್ರೈವೇಟ್ ಆಸ್ಪತ್ರೆಗೆ ಹೋದಾಗ ಅವರಿಗೆ ಉಚಿತವಾಗಿ ಕೊಡಬೇಕೆಂಬ ನಾವು ಆದೇಶ ಮಾಡಿದ್ದೆ. ಅವತ್ತು ನಾನೇ ಮಂತ್ರಿ ಆಗಿದ್ದಾಗ 2013ನಲ್ಲಿ ಆರೋಗ್ಯಶ್ರೀ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ. ಅದನ್ನೇ ಬಹುಶಃ ಇವತ್ತು ಸೆಂಟ್ರಲ್ ನಾವು ಇವತ್ತು ಕಾಪಿ ಮಾಡಿಕೊಂಡು ಆಯುಷ್ಮಾನ್ ಭಾರತ್ ಅಂತ ಯೋಜನೆ ಇವತ್ತು ಇದೆ. ಅದು BPLನವರಿಗೆ ಮಾತ್ರ ಇವತ್ತು ನಮ್ಮ ಖಾಸಗಿ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಆ ಯೋಜನೆಯಲ್ಲಿ ಯಾರಾದರೂ ಟ್ರೀಟ್ಮೆಂಟ್ ತಗೊಂಡ್ರೆ ಅವರಿಗೆ ಆಸ್ಪತ್ರೆ ಒಂದು ನಯ ಪೈಸೆ ಚಾರ್ಜ್ ಮಾಡಬಾರ್ದು. ಅದು ರೂಲ್ಸ್ ಇರುವಂಥದ್ದು. ಇದನ್ನೆಲ್ಲ ಕೂಡ ನಿಮ್ಮ ಲ್ಯಾಂಡ್ಸ್ ಮಾನಿಟರ್ ಮಾಡ್ಬೋದು, ಸರಿ ಆಗ್ತದಾ ಇಲ್ವಾ ಇದು ನಮ್ಮ ಗಮನಕ್ಕೆ ಕೂಡ ತರಬೇಕೆ. ಭಾಳಷ್ಟು ನಾನು ಆಸ್ಪತ್ರೆ ನೋಡಿದ್ದೇನೆ, ಫ್ರೀಯಾಗಿ ನಾವು ಕಾನೂನು ಮಾಡಿದ್ರು ಕೂಡ ಭಾಳಷ್ಟು ಆಸ್ಪತ್ರೆಯಲ್ಲಿ ಮತ್ತೆ 30-40 ಸಾವಿರ ರೂಪಾಯಿ ತಗೊಳ್ತಾರೆ. ಒಂದು ಹೇಗೆ ಅಂತೇಳಿ ಬಂದ ತಕ್ಷಣ ಅವ್ರನ್ನ ಅಡ್ಮಿಟ್ ಮಾಡಿ ನಿಮ್ಮದು ಎಪ್ರೋ ಇನ್ನೂ ಕೂಡ ಬರಲಿಲ್ಲ, ಇನ್ನು 3 ದಿವಸ ನಂತರ ಬಂದು ಈ 3 ಅಲ್ಲಿ ತನಕ ನೀವು ಬಿಲ್ಲು ಕಟ್ಟಬೇಕು ಅಂತ ಯಾವುದೇ ವಿಚಾರ ಇಲ್ಲ. ಯಾವುದೇ ನಮ್ಮ ಗಮನಕ್ಕೆ ತಂದರೆ ಅದನ್ನೆಲ್ಲ ಕೂಡ ನಾವು ಸರಿಪಡಿಸ್ತೇವೆ. ಮತ್ತು ಕೆಲವೊಮ್ಮೆ 2 ಲಕ್ಷ ಬಿಲ್ ಮಾಡಿ ಅದು 1 ಲಕ್ಷ ಸರ್ಕಾರದಿಂದ ಬಂದರೆ 1 ಲಕ್ಷ ನೀವು ಕೊಡಬೇಕು, ಇವರಿಗೆ ಪಾಪ ಗೊತ್ತಿರೋದಿಲ್ಲ ಬಡವರಿಗೆ. ಅಂಥದ್ದು ಯಾವುದೂ ಇಲ್ಲ. ನಾವೆಲ್ಲ ಕೂಡ 100% ಇವತ್ತು BPLನವರಿಗೆ ಇವತ್ತು ಫ್ರೀಯಾಗಿ ಕೊಡುವಂಥ ಯೋಜನೆ ಇಟ್ಟಿದೆ. ಅದನ್ನು ಸಮರ್ಪಕವಾಗಿ ಅದಕ್ಕಾಗಿ ನಾವು ಆರೋಗ್ಯ ಮಿತ್ರ ಅಂತ ಕೂಡ ಒಬ್ಬರನ್ನ ಇಟ್ಟಿದ್ದೇವೆ. ಅದು ನಾವು ದುಡ್ಡು ಕೊಡೋದವರಿಗೆ ಸರ್ಕಾರವೇ ಈ ಜನರ ಪರವಾಗಿ ಕರ್ಕೊಂಡೋಗಿ ಮಾತಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕಂತ ಹೇಳಿಕೊಂಡು ಅದು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಿದರೆ ಸರಿಯಾಗಿ ಅದು ಜನರಿಗೆ ಮುಟ್ಟುವಂಥ ವ್ಯವಸ್ಥೆ ಆಗ್ತದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ಜನರ ದೊಡ್ಡ ಮಟ್ಟ ಬೇಡಿಕೆ ಅಂತ ಹೇಳಿದರೆ ಬರೀ BPLನವರಿಗೆ ಮಾತ್ರ ಅಲ್ಲ APLನವರಿಗೆ ಕೂಡ ಅದನ್ನು ಮುಂದುವರಿಸ್ಕೊಳ್ಬೇಕಂತ ಇವತ್ತು ಕೇಳಿದ್ದೀರಿ. ನಾವು ಮುಂದಿನ ದಿನಗಳಲ್ಲಿ ಆ ಆಲೋಚನೆ ಕೂಡ ನಾನು ಮಾಡ್ತಾ ಇದ್ದೇನೆ. ಸರ್ವರಿಗೂ ಕೂಡ ಉಚಿತವಾಗಿ ಕೊಡಬೇಕೆಂಬ ಉದ್ದೇಶ ಇವತ್ತಿದೆ. ಅದನ್ನು ಮುಖ್ಯಮಂತ್ರಿ ಜೊತೆ ಮಾತಾಡಿಕೊಂಡು ಬಹುಶಃ ಮುಂದೆ ತಗೊಂಡು ಕೆಲಸ ಇವತ್ತು ಆಗುವಂಥದ್ದು. ಅದು ಅವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಹರಿಸ್ವಾಂತನ ಯೋಜನೆ ಅಂತ ಮಾಡಿದ್ದೆ. ಯಾರಾದರೂ ಆಕ್ಸಿಡೆಂಟ್ ಎಲ್ಲಿಯಾದರೂ ಆದರೆ ಅವರಿಗೆ ಬಹುಶಃ ಇವತ್ತು ಫಸ್ಟ್ 25,000 2 ಡೇಸ್ ತನಕ ಫ್ರೀ ಆಗಿ ಕೊಡಬೇಕು ಎಲ್ಲಿ ಅವನಾದರೂ ಕೂಡ. ಅದಕ್ಕೆ BPL ಕಾರ್ಡ್ APL ಕಾರ್ಡ್ ಅಂತಿಲ್ಲ, ಯಾವ ದೇಶದ ಕೊಡೋಕ್ಕೆ ವಿದ್ಯಾರ್ಥಿಗಳಿದ್ದಾರೆ, ಟೂರಿಸ್ಟ್ನವರಿದ್ದಾರೆ, ಅಲ್ಲಿ ಬರುವ ಏನಾದ್ರು ಹೆಚ್ಚು ಕಮ್ಮಿ ಆದರೆ 2 ಡೇಸ್ ಕೊಡಬೇಕು. ಯಾಕೆಂದರೆ 2 ದಿವಸ ನಂತರ ಅವ್ರಿಗೆ ಏನೋ ಜ್ಞಾನ ಬಂದರೆ ಮತ್ತು ಅವನ ತೀರ್ಮಾನ ಎಲ್ಲಿ ಇರಬೇಕಾ ಎಲ್ಲಿ ಹೋಗಬೇಕಂತೇಳಿ ಅಥವಾ ಅವನ ಕುಟುಂಬಸ್ಥರು ಹೊತ್ತು ಬರ್ತಾರೆ. ಬಹುಶಃ ಅದು ಹೋದ ನಂತರ ಸ್ಥಗಿತಗೊಂಡಿತ್ತು. ಅದಕ್ಕೆ ಮತ್ತೆ ಚಾಲನೆ ಕೊಡಬೇಕು. ಮತ್ತು ಅದು 20 ಸಾವಿರ ಅಲ್ಲ, ಅದು 1 ಲಕ್ಷ ರೂಪಾಯಿ ತನಕ ಅದನ್ನು ಜಾಸ್ತಿ ಮಾಡಿ ಯಾರೇ ಆಕ್ಸಿಡೆಂಟ್ ಒಳಪಟ್ಟರೂ ಕೂಡ 1 ಲಕ್ಷ ತನಕ ಸರ್ಕಾರವೇ ಅದನ್ನು ಮೊದಲ ಹಂತದಲ್ಲಿ ಕೊಡುವಂಥ ಒಂದು ಯೋಜನೆ ಕೂಡ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಚರ್ಚಿಸ್ತಾ ಇದ್ದೇನೆ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ಅವಕಾಶ ಆಗಲಿ. ಅದೇ ರೀತಿ 2-3 ಯೋಜನೆಗಳು ಇವತ್ತು ನಾನು ಜನಪರವಾಗಿ ಇವತ್ತು ಆಲೋಚನೆ ಮಾಡಿ ಬಹುಶಃ ನಾವು ಅದನ್ನು ಸ್ಟ್ರೀಮ್ಲೈನ್ ಮಾಡಿ ಇವತ್ತು ತರ್ತಾ ಇದ್ದೇವೆ. ಇದಕ್ಕೆಲ್ಲ ನಿಮ್ಮ ಸಲಹೆ ಸಹಕಾರ ಮಾರ್ಗದರ್ಶನ ಅಗತ್ಯ. ಇಂಥ ಬೇರೆ ಏನಾದರೂ ಯೋಜನೆ ತರೋದಿದ್ದರೆ ಬಹುಶಃ ನಮ್ಮ ಗಮನಕ್ಕೆ ತರುವಂಥ ಕೆಲಸ ತಾವು ಮಾಡಿ ನಾವು ಮುಂದೆ ನಿಂತು ಆ ಕೆಲಸ ಮಾಡಿಕೊಂಡು ನಾವು ಹೋಗುವಂಥ ಕೆಲಸ ನಾವು ಮಾಡ್ತೇವೆ. ಅದರ ಜೊತೆಯಲ್ಲಿ ನನಗೆ ಡಯಾಲಿಸಿಸ್ ನಾವೆಲ್ಲ ಅವತ್ತು ನಾನೇ ಪ್ರಥಮ ಬಾರಿಗೆ ಡಯಾಲಿಸಿಸ್ ಕೇಂದ್ರವನ್ನು ಎಲ್ಲ ತಾಲೂಕಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ಆಗ ನಮ್ಮ ಟೆಕ್ನಿಷಿಯನ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಒಂದೊಂದು ತಾಲೂಕಿನಲ್ಲಿ 1 ವರ್ಷ ಅಂತ ಮಾಡಿ 5 ವರ್ಷದಲ್ಲಿ 5 ತಾಲೂಕನ್ನು ನಾವು ಮಾಡೋದು ಯೋಜನೆ ಇತ್ತು. ಈಗ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರದಲ್ಲಿ ಇದೆ. ಅದು ನಮಗೆ ಇವತ್ತು ಕಷ್ಟ ಏನು ಗೊತ್ತಾಗ್ತದೆ ಅಂತೇಳಿ ಭಾಳಷ್ಟು ಜನ ದೂರದಿಂದ ಬರ್ತಾ ಇದ್ದಾರೆ. ಅವ್ರಿಗೆ ಟ್ರಾವೆಲ್ ಮಾಡಿಕೊಂಡು ಹೋಗೋದೇ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಕೂಡ ಕೆಲವೊಂದು ಕಡೆ ಎಲ್ಲ ಕೆಲವೊಂದು ಕಡೆ ಆಗ್ತಾ ಇದೆ. ಅದನ್ನು ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಗುರುತಿಸಿಕೊಂಡು ಬಹುಶಃ ನಾವು ಮೊಬೈಲ್ ಇವತ್ತು ಡಯಾಲಿಸಿಸ್ ಸೆಂಟರನ್ನು ಆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿದ್ದರೆ ಬಹುಶಃ ಅವರ ಹತ್ತಿರದಲ್ಲೇ ಅದನ್ನು ಮಾಡುವಂಥ ವ್ಯವಸ್ಥೆ ಕೂಡ ಇವತ್ತು ಬಹುಶಃ ಸಂದರ್ಭದಲ್ಲಿ ಇದೆಲ್ಲ ಕೂಡ ಇದಕ್ಕೆಲ್ಲ ನಿಮ್ಮ ಸಹಕಾರ ನಮಗೆಲ್ಲ ಕೂಡ ಅಗತ್ಯ. ಅದಕ್ಕೆ ನೀವು ಕೂತ್ಕೊಂಡು ಚರ್ಚಿಸಿ ನಾವು ಉತ್ತಮ ರೀತಿಯಿಂದ ಯೋಜನೆ ಕೊಡ್ಬೋದಾ ಅದಕ್ಕೆಲ್ಲ ಕೂಡ ಸಹಕರಿಸುವಂಥ ನಾನು ಇವತ್ತು ಕೇಳಿಕೊಳ್ತಾ ಬಹುಶಃ ದೀರ್ಘವಾಗಿ ಮಾತಾಡದೆ ನಿಮ್ಮ ಪ್ರೀತಿಪೂರ್ವಕ ಒಂದು ಗೌರವ ಇದೆ, ಇದೊಂದು ಜವಾಬ್ದಾರಿ ಅಂತ ಎನಿಸಿಕೊಂಡು ನಾನು ಯಾವಾಗಲೂ ನನ್ನ ಕೆಲಸ ಮಾಡುವಾಗ ಅದು ಮಂತ್ರಿ ಇರಲಿ ಶಾಸಕನಿರಲಿ ನಾನು ಸಭಾಧ್ಯಕ್ಷ ಕೂತ್ಕೊಂಡಾಗ ನಾನು ಯಾವುದೇ ನನ್ನ ಕೆಲಸ ಕಾರ್ಯ ಇರಲಿ ಅದು ನಾನು ಒಂದೇ ನನ್ನ ತಲೆಯಲ್ಲಿಟ್ಟುಕೊಂಡು ನನ್ನ ಮಾತು ಮತ್ತು ಕೆಲಸ ಇರುವಂಥದ್ದು.
ಅದೇನಂತ ಹೇಳಿದರೆ ನನ್ನ ಯಾವುದೇ ಕೆಲಸ ಮತ್ತು ನನ್ನ ಮಾತು ಅದು ನನ್ನ ಕ್ಷೇತ್ರದವರು ಮತ್ತು ಜಿಲ್ಲೆಯವರು ಅವರು ಬೇರೆ ಕಡೆ ಹೋದಾಗ ಅವರ ತಲೆ ಎತ್ತಿ ಹೋಗುವಂಥ ಪರಿಸ್ಥಿತಿ ಅಲ್ಲದೆ ತಲೆ ತಗ್ಗಿಸುವಂಥ ಕೆಲಸ ಮಾಡುವುದಿಲ್ಲ ಎಂಬ ಸ್ಪಷ್ಟವಾದ ನಿಯತ ಮುಖಾಂತರ ಕೆಲಸ ಮಾಡುವಂಥದ್ದು. ಅದಕ್ಕಾಗಿ ಆ ರೀತಿ ಆಗದಿರಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಮಾರ್ಗದರ್ಶನ ನಮ್ಮ ಪ್ರಾರ್ಥನೆ ಇರುವಂಥ ಅವಕಾಶ ಆಗಲಿ ಅಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಶುಭಾಶಯನ ಅಭಿನಂದನೆ ಸಲ್ಲಿಸಿಕೊಂಡು ನಿಮ್ಮ ಸಲಹೆ ಸೂಚನೆ ಪಡೆದುಕೊಳ್ಳಿಕ್ಕೆ ನಾನು ಯಾಕೋ ತಯಾರಿ ಇದ್ದೇನೆ ಅಂತ ಹೇಳಿಕೊಳ್ಳುತ್ತಾ ಲಯನ್ಸ್ ಸಂಸ್ಥೆಯ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ ಶ್ರೀಯುತ ಯುಟಿ ಖಾದರ್ ಸರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಆರೋಗ್ಯ ಇಲಾಖೆಯಲ್ಲಿ ತಮ್ಮ ಅವಧಿಯಲ್ಲಿ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಆಗಲಿ, ಜನಸಾಮಾನ್ಯರಿಗೆ ಆರೋಗ್ಯ ವ್ಯವಸ್ಥೆ ಸುಲಭವಾಗಿ ಕೈ ಕೆಡಕುವಂತಾಗಲಿ ಅನ್ನುವಂಥ ಹಾರೈಕೆಯನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಿನ ಹಂತ ನಾವೆಲ್ಲರೂ ನಿರೀಕ್ಷಿಸಿರುವಂಥ ನಮ್ಮ ಹೆಮ್ಮೆಯ ಶಾಸಕರಾದ ಸಚಿವರಾದಂಥ ಶ್ರೀಯುತ ಯುಟಿ ಖಾದರ್ ಸರ್ ಅವರಿಗೆ ಗೌರವದ ಸನ್ಮಾನವನ್ನು ಅರ್ಪಿಸುವಂತಹ ಹೊತ್ತು ಲಯನ್ಸ್ ಕುಟುಂಬಕ್ಕೆ ಸೇರಿದವರು. ಅವರನ್ನು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾದಂತಹ ಲಯನ್ಸ್ ಜಿಲ್ಲೆ 317D ಇವ ಎಲ್ಲ ಪದಾಧಿಕಾರಿಗಳು ಅವರನ್ನು ಸನ್ಮಾನಿಸಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಜಿಲ್ಲೆಯ ಪರವಾಗಿ ಲಯನ್ಸ್ ಜಿಲ್ಲೆಯ ಪರವಾಗಿ ಸನ್ಮಾನ್ಯ ಶಾಸಕರಿಗೆ ರಾಜಕಾರಣದ ಅನರ್ಘ್ಯ ರತ್ನ ಎಂಬ ಒಂದು ಬಿರುದು ಪ್ರದಾನ ಮಾಡಲಿಕ್ಕೆ ನಮಗೆ ತುಂಬ ಹೆಮ್ಮೆ ಮತ್ತು ಸಂತೋಷ ಆಗ್ತದೆ. ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರುಗಳು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದೆ. ಯುಟಿ ಖಾದರ್ ಅವರು ನಮ್ಮ ಕ್ಷೇತ್ರದವರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಅವರ ಕ್ಷೇತ್ರದಲ್ಲಿ 5-6 ಕ್ಲಬ್ಗಳು ಬರ್ತವೆ ಲಯನ್ಸ್ ಕ್ಲಬ್. ಅದರಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಮಂಗಲ ಗಂಗೋತ್ರಿಗೆ ಅವರ ಎಲ್ಲ ಚಟುವಟಿಕೆಗಳ ಬಗ್ಗೆ ಸರಿಯಾದ ಮಾಹಿತಿ ಇದೆ. ಹಾಗಾಗಿ ನಾವು ಅವರಿಗೆ ಒಂದು ಅಭಿವೃದ್ಧಿ ರಾಜಕಾರಣದ ಮಾಣಿಕ್ಯ ಅನ್ನುವಂಥ ಪ್ರಶಸ್ತಿಯನ್ನು ಕೊಡುವ ಮೂಲಕ ನಾವು ಅವರನ್ನು ಗೌರವಿಸ್ತೇವೆ. ಲಯನ್ಸ್ ಕ್ಲಬ್ ಕಂಕನಾಡಿ ಪಡೆಯಲಿ. ಅರೆಹಳ್ಳಿ, ಆಲೂರು, ಬೇಲೂರು, ಹಾಸನ ಜಿಲ್ಲೆ. ಮಾನ್ಯ ಶಾಸಕರಿಗೆ ವಂದನೆಗಳು.
ವೇದಿಕೆಯಲ್ಲಿದ್ದ ಎಲ್ಲರಿಗೂ ವಂದನೆಗಳು, ಹಾಗೆ ಆತ್ಮೀಯರಲ್ಲಿ ಎಲ್ಲರೂ ವಂದನೆಗಳು. ಒಂದು ವಿಶೇಷವಾಗಿ ಅಂದರೆ ನಮ್ಮ ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿಂದ ಒಬ್ಬ ಕ್ಯಾನ್ಸರ್ ಅಸ್ವಸ್ಥ ಮಹಿಳೆಗೆ ನಾವಿವತ್ತು ಶಾಸಕರ ಮೂಲಕವೇ ಅದನ್ನು ಪ್ರದಾನ ಮಾಡಲಿಕ್ಕಿದ್ದೇವೆ. ಇಲ್ಲಿಂದಲೇ ನಮ್ಮ ಶಾಸಕರ ಆದ್ಯ ಕರ್ತವ್ಯ ಈ ಹಂತದಿಂದಲೇ ಆರಂಭ ಆಗಲಿ ಅಂತ ಹಾರೈಸ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭವನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಸಂಪಾವತಿಯವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಟೀಲು ಎಕ್ಕಾರು ಕೂಡ ಬನ್ನಿ. ಕಟೀಲು ಎಕ್ಕಾರು ಲಯನ್ಸ್ ಕ್ಲಬ್ ಕಟೀಲು ಎಕ್ಕಾರು. ನೆಕ್ಸ್ಟ್ ಉಳ್ಳಾಲ ವಲಯ ಬಂಟ್ರ ಸಂಘ, ಬನ್ಸ್ ಸಂಘ ಉಳ್ಳಾಲ ವಲಯ. ಬನ್ನಿ. ಬನ್ಸ್ ಸಂಘ ಉಳ್ಳಾಲ ವಲಯ. ಮುಂದಕ್ಕೆ ಮುಡಿಪು ಉತ್ಸವ ಸಮಿತಿಯ ಎಲ್ಲ ವಿನಂತಿ. ಮುಡಿಪು ಉತ್ಸವ ಸಮಿತಿ ಚಂದ್ರಸ್ಕರ್ ಕೆರೆ ಹಾಗೂ ಚಂದ್ರಸ್ ಕಣಂತೂರು. ವಿಶ್ವಕರ್ಮ ಸಂಘ ಮುಡಿಪು. ವಿಶ್ವಕರ್ಮ ಸಂಘ ಮುಡಿಪು. ಮುಂದಕ್ಕೆ ಜನೌಷಧಿ ಕೇಂದ್ರ ಮಾಲಕರ ಸಂಘ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ.